ಹರೇ ಕೃಷ್ಣ. ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಹರೇ ಕೃಷ್ಣ ಪ್ರಭುಜಿ. ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ ಇವಾಗ ಶೇರ್ ಆಗಿರೋದು? ಲೋಡಿಂಗ್ ಆಗ್ತಾ ಇದೆ ಪ್ರಭುಜಿ. ಲೋಡಿಂಗ್ ಆಗ್ತಾ ಇದೆಯಾ? ನಾನು ಸರಿ ಶೇರ್ ಮಾಡಿ. ಹರೇ ಕೃಷ್ಣ. ಈಗಲೂ ಸ್ಕ್ರೀನ್ ಕಾಣಿಸ್ತಾ ಇಲ್ವಾ ಶೇರ್ ಆಗಿರೋದು? ಇಲ್ಲ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಕಾಣ್ತಾ ಇದೆ. ಕಾಣ್ತಾ ಇದೆಯಾ? ಪ್ರಭುಜಿ ಓಕೆ. ಹರೇ ಕೃಷ್ಣ. ಇಂದಿನ ತರಗತಿಯನ್ನು ನಾವು ಪ್ರಾರ್ಥನೆಯೊಂದಿಗೆ ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ನಾವು ಇಸ್ಕಾನ್ ಮಂಗಳೂರು ಮಂದಿರಾಧ್ಯಕ್ಷರಾದ ನಾಮನಿಷ್ಠ ದಾಸ್ ಪ್ರಭುಜಿ, ಇಸ್ಕಾನ್ ಮಂಗಳೂರು ಮಂದಿರದ ಇತರ ಹಿರಿಯ ಭಕ್ತರ ಶ್ರೀ ಜಯಪತಾಕ ಸ್ವಾಮಿ ಮಹಾರಾಜರ ಮತ್ತು ಶ್ರೀಲ ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದರ ಕೃಪಾಶೀರ್ವಾದಗಳೊಂದಿಗೆ ಹಾಗೂ ಶ್ರೀ ರಾಧಾ ಗೋವಿಂದರ ಪಾದಪದ್ಮಗಳ ಕೃಪೆಯಿಂದ ನಾವು ಇಂದು ಇಲ್ಲಿ ಶ್ರೀಮದ್ ಭಾಗವತದಲ್ಲಿ ಭಕ್ತ ಪ್ರಹ್ಲಾದರ ಪ್ರಾರ್ಥನೆಗಳನ್ನು ಕೇಳಲಿಕ್ಕೆ, ಅಧ್ಯಯನ ಮಾಡಲಿಕ್ಕೆ ಸೇರಿದ್ದೇವೆ. ನಾವು ಶ್ರೀಕೃಷ್ಣ ಮತ್ತು ಅವರ ಭಕ್ತನ ದಿವ್ಯ ಲೀಲೆಗಳ ಬಗ್ಗೆ ಮಾತನಾಡಲು ಮತ್ತು ಕೇಳಲು ಅರ್ಹವಾಗಿಲ್ಲದಿದ್ದರೂ ನಮ್ಮ ಆಚಾರ್ಯರು ನಮಗೆ ಅಪಾರ ಕೃಪೆಯನ್ನು ಪ್ರದರ್ಶಿಸಿದ್ದಾರೆ ಮತ್ತು ಇದು ಕೃಷ್ಣನ ಕೃಪೆಯಿಂದ ಮಾತ್ರ ಸಾಧ್ಯ. ನಾವು ಇಂದು ಭಕ್ತಿ ಸದಾಚಾರ ಕುರಿತ ಅಧ್ಯಯನವನ್ನು ಪ್ರಾರಂಭ ಮಾಡೋಣ. ಓಂ ಅಜ್ಞಾನತಿಮಿರ ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ವಂದೇಹಂ ಶ್ರೀ ಗುರು ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಾಗಣ ರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಾಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಸಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಚ್ಯಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಇಂದಿನ ತರಗತಿಗೆ ಬಂದಿದ್ದಕ್ಕೆ ಧನ್ಯವಾದಗಳು. ಇಂದಿನ ತರಗತಿಯನ್ನು ನಾವು ಹಿಂದಿನ ತರಗತಿಯಲ್ಲಿ ಮಾಡಿದ ಒಂದು ಸ್ವಲ್ಪ ರಿವಿಷನ್ ಜೊತೆಗೆ ಪ್ರಾರಂಭ ಮಾಡೋಣ. ಹಿಂದಿನ ತರಗತಿಯಲ್ಲಿ ಶ್ಲೋಕ 9 ಮತ್ತು ಶ್ಲೋಕ 10 ನಾವು ಚರ್ಚೆ ಮಾಡಿದ್ವಿ. ಯಾರಿಗಾದ್ರೂ ನೆನಪಿದೆಯಾ ಶ್ಲೋಕ 9, 10 ಏನು ನಾವು ಚರ್ಚೆ ಮಾಡಿದ್ವಿ ಅಂದ್ಬಿಟ್ಟು? ಶ್ಲೋಕ ಮುಂದೆ ಕಾಣಿಸ್ತಾ ಇದೆ ಸ್ಕ್ರೀನಲ್ಲಿ. ಯಾರಿಗಾದ್ರೂ ನೆನಪಿದೆಯಾ? ರಿವೈಸ್ ಮಾಡ್ಲಿಕ್ಕಾಗತ್ತಾ? ಹರೇ ಕೃಷ್ಣ. ಯಾರಿಗೂ ನೆನಪಿಲ್ವಾ? ಯಾರಿಗೂ ನೆನಪಿಲ್ವಾ? ಪ್ರಹ್ಲಾದ್ ಬಗ್ಗೆ ಹೇಳ್ತಾ ಇದ್ರ ಪ್ರಭುಜಿ. ಏನ್ ಹೇಳ್ತಾ ಇದ್ರಿ? ಸ್ವಲ್ಪ ಹೇಳಿ ಪ್ರಭುಜಿ, ನೆನಪಾಗುತ್ತೆ. ಸ್ವಲ್ಪ ಹೇಳಿದ್ರೆ ನೆನಪಾಗುತ್ತಾ? ಒಂದ್ ಓಕೆ. ಸ್ವಲ್ಪ ಗೊತ್ತಾದೆ. ಸೊ 9ನೇ ಶ್ಲೋಕದಲ್ಲಿ ನಾವು ಏನ್ ಹೇಳಿದ್ವಿ ಅಂದ್ರೆ, ಕೇವಲ ಭಕ್ತಿಯ ಮೂಲಕವಾಗಿ ನಾವು ಭಗವಂತನನ್ನು ಅರಿಲಿಕ್ಕೆ ಸಾಧ್ಯ.
ಸೊ ಅಲ್ಲಿ ಏನ್ ಹೇಳಿದ್ವಿ ಅಂದ್ರೆ ಭಕ್ತಿಯ ಮೂಲಕವಾಗಿ ಅಂದ್ರೆ ಮನ್ಯೇ ಧನಾಭಿ ಜನರೂಪ ತಪಃ ಶ್ರುತೌ ಜಹ ತೇಜ ಪ್ರಭಾವ ಬಲ ಪೌರುಷ ಬುದ್ಧಿ ಯೋಗಾ ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಶೋ ಭಕ್ತ್ಯಾ ತುತೋಷ ಭಗವಾನ್ ಗಜಯೂತಪಾಯ. ಇಲ್ಲಿ ಇದರಲ್ಲಿ ಏನ್ ಹೇಳಿದ್ರು ಅಂದ್ರೆ ಪ್ರಹ್ಲಾದ್ ಮಹಾರಾಜರು ಪ್ರಾರ್ಥನೆ ಮಾಡ್ತಾರೆ, ಒಬ್ಬ ವ್ಯಕ್ತಿಗೆ ಐಶ್ವರ್ಯ, ಘನವಾದ ಕುಲ ಅಂದ್ರೆ ಉನ್ನತ ಕುಲದಲ್ಲಿ ಹುಟ್ಟಿರುವ ಒಂದು ಭಾಗ್ಯ, ದೇಹ ಸೌಂದರ್ಯದ ಭಾಗ್ಯ, ತಪಸ್ಸು ಮತ್ತು ವಿದ್ಯೆ ಮತ್ತು ಇಂದ್ರಿಯ ಶಕ್ತಿಗಳು, ಅವುಗಳೆಲ್ಲ ಪ್ರಭಾವ, ದೈಹಿಕ ಶಕ್ತಿ, ಅಪಾರವಾದ ದೈಹಿಕ ಶಕ್ತಿ, ಪರಿಶ್ರಮ ಮಾಡುವ ಶಕ್ತಿ, ಬುದ್ಧಿ ಮತ್ತು ಯೋಗ ಶಕ್ತಿಗಳು ಎಷ್ಟೇ ಇದ್ದರೂ ಕೂಡ ಈ ಯಾವುದೇ ಗುಣಗಳಿಂದ ಭಗವಂತನನ್ನು ತೃಪ್ತಿಪಡಿಸಲಿಕ್ಕೆ ಸಾಧ್ಯವಿಲ್ಲ. ಆದರೆ ಭಗವಂತನು ಕೇವಲ ಭಕ್ತಿಯಿಂದಲೇ ತೃಪ್ತನಾಗುತ್ತಾನೆ. ಇದನ್ನು ಗಜೇಂದ್ರನು ಸಾಬೀತಿಪಡಿಸಿದನು ಅಂದ್ಬಿಟ್ಟು ಪ್ರಹ್ಲಾದ ಮಹಾರಾಜರು ಹೇಳ್ತಾರೆ. ಅವನು ಗಜೇಂದ್ರನು ಭಗವಂತನನ್ನು ಭಕ್ತಿಯಿಂದ ಸ್ತುತಿಸಿದಾಗ ಭಗವಂತನು ತತ್ಕ್ಷಣವೇ ತೃಪ್ತನಾಗ್ತಾನೆ ಮತ್ತು ಭಗವಂತನು ಗಜೇಂದ್ರನನ್ನು ಒಂದು ರಕ್ಷಿಸುತ್ತಾನೆ, ಆ ಕಠಿಣ ಪರಿಸ್ಥಿತಿಯಿಂದ ರಕ್ಷಿಸುತ್ತಾನೆ. ಈ ಶ್ಲೋಕದಲ್ಲಿ ನಾವು ಈ 9ನೇ ಶ್ಲೋಕದಲ್ಲಿ ಹಿಂದಿನ ತರಗತಿಯಲ್ಲಿ ನಾವು ನೋಡಿದ್ದು, ಈ ಶ್ಲೋಕದಲ್ಲಿ ಭಗವಂತನನ್ನು ತೃಪ್ತಿಗೊಳಿಸಲಿಕ್ಕೆ ಶುದ್ಧ ಭಕ್ತಿಯೇ ಮುಖ್ಯ ಎನ್ನುವ ಅತಿ ಮಹತ್ವದ ತತ್ವವನ್ನು ಈ 9ನೇ ಶ್ಲೋಕದಲ್ಲಿ ನಾವು ನೋಡಿದ್ದೇವೆ. ಭಗವಂತನ ಅನುಗ್ರಹ ಪಡೆಯಲು ಶ್ರೀನಿ, ಕುಲ, ಐಶ್ವರ್ಯ, ವಿದ್ಯೆ ಅಥವಾ ದೈಹಿಕ ಶಕ್ತಿಯ ಭಕ್ತಿಯೇ ಮುಖ್ಯ ಎನ್ನುವುದನ್ನು ಪ್ರಹ್ಲಾದ ಮಹಾರಾಜರು ಇಲ್ಲಿ ಎತ್ತಿ ಸಾರಿದ್ದಾರೆ. ಮತ್ತು ಇದನ್ನು ಕೆಲವು ಉದಾಹರಣೆಗಳ ಮೂಲಕವಾಗಿ ನಾವು ಅರ್ಥ ಮಾಡಿಕೊಳ್ಳಿಕ್ಕೂ ಪ್ರಯತ್ನ ಪಟ್ಟಿದ್ವಿ. ಭಗವದ್ಗೀತೆಯ 18ನೇ ಅಧ್ಯಾಯದ 55ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ಸತಃ ತಥೋ ಮಾಂ ತತ್ಸತೋ ಜ್ಞಾತ್ವಾ ವಿಶತೆ ತದನಂತರಂ. ಈ ಶ್ಲೋಕದ ಮೂಲಕವಾಗಿ ಭಗವಂತ ಸ್ವಯಂ ಹೇಳಿದ್ದಾನೆ, ಒಬ್ಬನು ಪರಮ ಪುರುಷೋತ್ತಮನನ್ನು ತನ್ನ ಕೃಷ್ಣನನ್ನು ನಿಜ ಸ್ವರೂಪದಲ್ಲಿ ಅರಿಯಲು ಕೇವಲ ಭಕ್ತಿ ಮಾರ್ಗದಿಂದ ಮಾತ್ರ ಸಾಧ್ಯ ಅಂತ ಭಗವಂತನೇ ಸಾರಿದ್ದಾನೆ. ಮತ್ತೆ ಮತ್ತೆ ಭಗವಂತ ಸುಮಾರು ಸಾರಿ ಹೇಳಿದ್ದಾನೆ. ಇದು ಕೊನೆಯ ಬಾರಿ ಹೇಳಿದ್ದಾನೆ ಈ ಭಗವದ್ಗೀತೆಯಲ್ಲಿ 18.55ನೇ ಶ್ಲೋಕದಲ್ಲಿ. ಒಬ್ಬ ಪರಮ ಪುರುಷನ ಭಗವಂತನನ್ನು ಅರಿಯಿಸಲಿಕ್ಕೆ ಕೇವಲ ಭಕ್ತಿ ಮಾರ್ಗ ಮಾತ್ರ ಸಾಧ್ಯ. ಮತ್ತು ಯಾವಾಗ ನಾವು ಭಕ್ತಿ ಮಾರ್ಗವಾಗಿ ಪೂರ್ಣ ಚೇತನಕ್ಕೆ ಬಂದಾಗ ಅವನು ಕೃಷ್ಣನ ಧಾಮವನ್ನು ಪ್ರವೇಶಿಸಲಿಕ್ಕೆ ಅರ್ಹನಾಗುತ್ತಾನೆ. ಇಲ್ಲಿ ಶ್ರೀಲ ಪ್ರಭುಪಾದರು ಕೂಡ ಭಕ್ತಿಯ ಶ್ರೇಷ್ಠತೆಯನ್ನು ಒತ್ತಿ ಹೇಳ್ತಾರೆ. ಮತ್ತು ಅವ್ರು ಹೇಳ್ತಾರೆ, ಭಗವಂತನನ್ನು ಅರಿಯಲು ಬುದ್ಧಿವಾದ ಅಥವಾ ತರ್ಕವಲ್ಲ, ಕೇವಲ ಭಕ್ತಿ ಮಾರ್ಗ ಮಾತ್ರ ಅಂತ ಹೇಳಿ ಇಲ್ಲಿ ಶ್ರೀಕೃಷ್ಣ ಸ್ಪಷ್ಟಪಡಿಸುತ್ತಾನೆ. ಸೊ ಬೌದ್ಧಿಕ ಚರ್ಚೆ ಅಥವಾ ತರ್ಕದಿಂದ ಭಗವಂತನ ಅರಿಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ನಾವು ಇನ್ನೊಂದು ಶ್ಲೋಕವನ್ನು ನೋಡ್ಬೋದು ಅಂದ್ರೆ ಭಗವದ್ಗೀತೆ 7.25ರಲ್ಲಿ ನಾಹಾಂ ಪ್ರಕಾಶಃ ಸರ್ವಸ್ಯ ಯೋಗಮಾಯಾ ಸಮಾವೃತಃ ಮೂಢಾಯಾಂ ನಾಭಿಜಾನಾತಿ ಲೋಕೋ ಮಮ ಜಮವ್ಯಯಂ. ಅಂದ್ರೆ ಮೂರ್ಖ ಮತ್ತು ಬುದ್ಧಿಹೀನರಾದ ಜನರಿಗೆ ಭಗವಂತ ಕೃಷ್ಣ ಸ್ವಯಂ ಹೇಳ್ತಾ ಇದ್ದಾನೆ 7ನೇ ಅಧ್ಯಾಯ 25ನೇ ಶ್ಲೋಕದಲ್ಲಿ, ನಾನು ಯಾವತ್ತೂ ಪ್ರತ್ಯಕ್ಷನ ಆಗುವುದಿಲ್ಲ, ನನ್ನ ಶಾಶ್ವತ ಸೃಷ್ಟಿ ಶಕ್ತಿ ಅದು ಯೋಗಮಾಯೆ, ಇವೆಲ್ಲವೂ ಕೂಡ ಅವು ಭಗವಂತನನ್ನು ಈ ಜನಗಳಿಂದ ಕಣ್ಣು ಮುಚ್ಚಿಬಿಡುತ್ತದೆ. ಆದ್ರಿಂದ ಈ ಮೋಹಿಕ ಜಗತ್ತು ಜನನ ಮರಣ ರಹಿತವಾದ ಅಕ್ಷಯನಾದ ಭಗವಂತನನ್ನು ಅರಿಲಿಕ್ಕೆ ಸಾಧ್ಯವಿಲ್ಲ. ಸೊ ಬ್ರಹ್ಮದೇವರು ಕೂಡ ಒಂದು ಉದಾಹರಣೆ ಕೊಡ್ತಾರೆ. ಬ್ರಹ್ಮದೇವರ ಉದಾಹರಣೆ ಕೂಡ ನಾವು ಇಲ್ಲಿ ನೋಡ್ಬೋದು. ಬ್ರಹ್ಮದೇವರು ಅನೇಕ ಯುಗಗಳ ತಪಸ್ಸು ಮಾಡಿ ಕೃಷ್ಣನ ಮೂಲ ಸ್ವರೂಪವನ್ನು ಅರಿಯಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಅವರು ತಮ್ಮ ಜ್ಞಾನ ಶಕ್ತಿಯಿಂದ ಪೂರ್ತಿಯಾಗಿ ಗ್ರಹಿಸಲಾರದೆ ಕೊನೆಗೆ ಏನ್ ಹೇಳ್ತಾರೆ ಅವರು, ನಾವು ಬ್ರಹ್ಮ ಸಂಹಿತೆಯಲ್ಲಿ ನಾವು ನೋಡಿದ್ದೇವೆ, ಗೋವಿಂದ ಮಾದಿ ಪುರುಷಂ ತಮಹಂ ಭಜಾಮಿ ಅಂದ್ಬಿಟ್ಟು ಭಕ್ತಿ ಮುಖ್ಯ, ಭಕ್ತಿಯನ್ನೇ ಮಾಡಬೇಕು ಅಂದ್ಬಿಟ್ಟು ಅವರು ಕೂಡ ಒಪ್ಕೊಳ್ತಾರೆ. ಗಜೇಂದ್ರನ ಉದಾಹರಣೆಯನ್ನು ನಾವು ನೋಡಿದ್ದೇವೆ ಈಗಾಗಲೇ. ಸೊ ಅದೇ ರೀತಿ ಇಲ್ಲಿ ನಾವು ಇನ್ನೊಂದು ಪ್ರಭುಪಾದರ ಇನ್ನೊಂದು ಉಲ್ಲೇಖ ಅಂದ್ರೆ, ಪ್ರಭುಪಾದರು ಏನ್ ಹೇಳ್ತಾರೆ ಅಂದ್ರೆ ಈ 9ನೇ ಶ್ಲೋಕದ ಭಾವಾರ್ಧದಲ್ಲಿ ಜ್ಞಾನ ತಪಸ್ಸು ಯೋಗದಿಂದ ಭಕ್ತಿಯನ್ನು ಭಗವಂತನ ತೃಪ್ತಿಗೊಳಿಸ್ಲಿಕ್ಕೆ ಸಾಕಾಗೋದಿಲ್ಲ, ಕೇವಲ ಭಕ್ತಿ ಮೂಲಕವಾಗಿ ನಾವು ನೋಡ್ಬೋದು. ಸೊ ಪ್ರಪಂಚದ ಮೋಹದಿಂದ ಮುಕ್ತನಾಗಿ ಕೇವಲ ಭಕ್ತಿ ಮಾರ್ಗವನ್ನು ಯಾರು ಅನುಸರಿಸ್ತಾರೆ ಅವರು ಮಾತ್ರ ಭಗವಂತನ ಧಾಮವನ್ನು ಪ್ರವೇಶ ಮಾಡಲಿಕ್ಕೆ ಸಾಧ್ಯ. ಇದು 9ನೇ ಶ್ಲೋಕದ ಒಂದು ಸಾರಾಂಶ ಆಗಿತ್ತು. ಈಗ 10ನೇ ಶ್ಲೋಕದಲ್ಲಿ ಏನ್ ಹೇಳ್ತಾವೆ ಅಂದ್ರೆ, 10ನೇ ಶ್ಲೋಕದಲ್ಲಿ 10ನೇ ಶ್ಲೋಕ ಕಾಣಿಸ್ತಾ ಇದೆಯಾ ಸ್ಕ್ರೀನಲ್ಲಿ? ಹರೇ ಕೃಷ್ಣ. ಯಾರು ಮಾತಾಡ್ತಾರೆ? 10ನೇ ಶ್ಲೋಕ ಯಾರಾದ್ರೂ ಹೇಳ್ತೀರಾ? 9ನೇ ಶ್ಲೋಕ ನಾವು ಕವರ್ ಮಾಡಿದ್ದೀನಿ. ಈಗ 10ನೇ ಶ್ಲೋಕ ಯಾರಾದ್ರೂ ಹೇಳ್ತೀರಾ?
ಹರೇ 10ನೇ ಕೃಷ್ಣ ಪ್ರಭುಜಿ. ಪ್ರಯತ್ನ ಪಡಿ. ಹಾ ಪ್ರಭುಜಿ. ಶ್ಲೋಕ ಇದೆ, ಆಮೇಲೆ ಶ್ಲೋಕದ ಮುಂದೆ ಸ್ವಲ್ಪ ಅನುವಾದವನ್ನು ನಾನು ಸ್ವಲ್ಪ ಸಣ್ಣದ್ ಮಾಡ್ತೇನೆ, ಅವಾಗ ಅನುವಾದನು ಬರುತ್ತೆ. ಓಕೆ, ನೀವು ಓಕೆ ಎನ್ಲಾರ್ಜ್ ಪ್ರಭುಜಿ. ಮಾಡ್ಕೊಳ್ಳಿ ಸ್ಕ್ರೀನಲ್ಲಿ. ಇದನ್ನ ನೋಡ್ಬಿಟ್ಟು ಹೇಳಿ. ವಿಪ್ರಾದಿ ಷಡ್ಗುಣಾಯುತಾದರವಿಂದನಾಭ ಪಾದಾರವಿಂದ ವಿಮುಖಾತ್ ಶಪಶ್ಚಂ ವರಿಷ್ಠಂ ಮನ್ಯೇದರ್ಪಿತ ಮನೋವಚನೆ ಹಿತಾರ್ಥ ಪ್ರಾಣಂ ಪುನಾತಿ ಸಾಕುಲಂ ನತು ಭೂರಿಮಾನಃ. ಹರೇ ಕೃಷ್ಣ ಪ್ರಭುಜಿ. ಹೇಳಿ, ಪ್ರಯತ್ನ ಪಡಿ. ಅನುವಾದದಿಂದ ಅನುವಾದ ಅದು ಅಲ್ಲಿದ್ದಂಗೆ ಓದೋ ಅವಶ್ಯಕತೆ ಇಲ್ಲ. ನೀವೇನು ಅರ್ಥ ಮಾಡ್ಕೊಂಡಿದ್ದೀರಾ ಇದೇ ತರಗತಿಯಲ್ಲಿ ಅದು ಹೇಳಿದ್ರೆ ಚೆನ್ನಾಗಿರುತ್ತೆ. ಓಕೆ ಪ್ರಭುಜಿ. ಏನ್ ಅರ್ಥ ಮಾಡ್ಕೊಂಡಿದ್ರೆ ಹೇಳಿ, ಪ್ರಯತ್ನ ಪಡಿ. ಅನುವಾದ ಇಲ್ಲಿದೆ ನಿಮ್ಗೆ, ಟಿಪ್ಸ್, ಅದು ಟಿಪ್ಸ್ ಮಾದರಿ ಯೂಸ್ ಮಾಡ್ಕೊಳ್ಳಿ ಅದನ್ನ. ಬಟ್ ನೀವು ಏನ್ ಅರ್ಥ ಮಾಡ್ಕೊಂಡಿದ್ರೆ ನೀವೆಲ್ಲರೂ ಅದು ಬೇಕು. ಹೇಳಿ. ನಾವು ಭಕ್ತಿ ಮಾಡ್ಲಿಲ್ಲಾರ್ದೆ, ನಾವು ಭಕ್ತಿಯಲ್ಲಿ ಇಲ್ಲ ಅಂದ್ರೆ, ನಾವು ಎಷ್ಟೇ ನಾವು ಮನಸ್ಸು ಕಾಯ ವಾಚಲಿಂದ ನಾವು ಏನು ಮಾಡ್ಲಿಲ್ಲ ಅಂದ್ರೆ, ಅದು ಭಗವಂತನದ ಸೇವೆ ಮಾಡಿದ್ರು ಅದು ಸ್ವಪನ ಅಂದ್ರೆ ನಾಯಿ ತಿನ್ನೋ ಇದ್ರಲ್ಲಿ ಇದ್ರು ಅದ್ರಕಿನ ಕೆಳಮಟ್ಟದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಜಿ. ಮತ್ತೆ ನಾವು ಏನು ಬ್ರಾಹ್ಮಣ. ಹರೇ ಕೃಷ್ಣ ಮಾತಾಜಿ. ಹೇಳಿ 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 ಮಾತಾಜಿ. ಮತ್ ಬ್ರಾಹ್ಮಣನ ಆದವನು ಅವ್ನು ಇವೇನು ಇಲ್ಲ ಅಂದ್ರೂ ಅವ್ನ್ ದೊಡ್ಡ ಶ್ರೀಮಂತಿಗೆ ಆಗ್ಲಿ, ಅವ್ನ್ಗೆ ಯಾವ್ದೇ ಐಶ್ವರ್ಯ ಏನು ಇಲ್ಲ ಅಂದ್ರೂ ಭಕ್ತಿ ಒಂದೇ ಮಾಡಿದ್ರೆ ಸಾಕು ಅವನು ಪರಿಶುದ್ಧನಾಗ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವನಿಗೆ ಸುಳ್ಳು ಗರ್ವೆ ಅವೆಲ್ಲ ಇರೋದಿಲ್ಲ, ಮುಳುಗೋದಿಲ್ಲ, ಬರೀ ಪರಿಶುದ್ಧ ಭಕ್ತಿ ಒಂದೇ ಅವನ ಹತ್ರ ಇರ್ತಾನೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ನಾನು ಪ್ರಯತ್ನ ಪಡ್ತೀನಿ ಪ್ರಭುಜಿ. ಹೇಳಿ, ಅಂದ್ರೆ ನಾವು ಹೇಳಿ ಮಾತಾಡಿ. ವರ್ಣಾಶ್ರಮ ಪದ್ಧತಿಯನ್ನು ನೋಡಿದೀವಿ. ಅದ್ರಲ್ಲಿ 4 ವರ್ಣದವರು ಇರ್ತಾರೆ. ಒಬ್ಬೊಬ್ಬರಿಗೆ ಅವರ ನಿಯಮಿತ ಕರ್ತವ್ಯ ಅಂತ ಇರುತ್ತೆ, ಕರ್ತವ್ಯ ಪರಿಪಾಲನೆ ಅಂತ. ಬ್ರಾಹ್ಮಣ ವೇದಶಾಸ್ತ್ರ ಅಧ್ಯಯನ, ಅದೇ ರೀತಿ ಕ್ಷತ್ರಿಯರು ಯುದ್ಧ ಅವರ ಧರ್ಮ ಆಗಿರುತ್ತೆ. ಅದೇ ರೀತಿ ಬ್ರಾಹ್ಮಣರು ಇವಾಗ ಆ ಜಾತಿಯಲ್ಲಿ ಹುಟ್ಟು ಈ ವೇದಶಾಸ್ತ್ರಗಳ ಪಾರಂಗತರಾಗಿದ್ರು ಕೂಡ ಅವರು ದೇವರಿಗೆ ಭಕ್ತಿ ಮಾಡಿಲ್ಲ ಅಂದ್ರೆ ಅಲ್ಲಿ ಬ್ರಾಹ್ಮಣರಾಗಿ ಯಾವುದೇ ಅರ್ಥ ಇಲ್ಲ. ಇಲ್ಲಿ ನಾವು ಇದೇ ಜಾತಿಯಲ್ಲಿ ಹುಟ್ಬಿಟ್ಟು ನಾವು ಭಕ್ತಿ ಮಾಡ್ಬೇಕಾದದ್ದು ಇಲ್ಲ. ಇವಾಗ ಭಗವಂತ ಹೇಳ್ತಾನೆ, ಎಲ್ಲರ ಹೃದಯದಲ್ಲೂ ಪರಮಾತ್ಮ ಆಗಿ ನಾನು ಇದ್ದೀನಿ. ಪ್ರತಿಯೊಂದು 84 ಲಕ್ಷ ಜೀವರಾಶಿಗಳಲ್ಲೂ ಇದ್ದಾರೆ ಭಗವಂತ ವ್ಯಕ್ತಿಗತ ಆತ್ಮದೊಂದಿಗೆ. ಸೊ ಇಲ್ಲಿ ಆ ಒಂದು ವೈಷ್ಣವರು ಪ್ರತಿಯೊಬ್ಬರನ್ನು ಒಂದೇ ರೀತಿಯಲ್ಲಿ ನೋಡ್ತಾನೆ. ಆ ನಾಯಿಯನ್ನು ತಿನ್ನುವಂತಹ ಕೀಳು ಮಟ್ಟದ ಮನುಷ್ಯನಲ್ಲೂ ಅವನು ದೇವರನ್ನು ಕಾಣ್ತಾನೆ. ಸೊ ಇಲ್ಲಿ ನಾವು ಭಕ್ತಿ ಮಾಡ್ಲಿಕ್ಕೆ ಇದೇ ಬೇಕು ಅಂತ ಇಲ್ಲ, ಯಾರೇ ಆಗಿರ್ಬೋದು. ಅಲ್ಲಿ ನಿಷ್ಕಲ್ಮಶ ಪ್ರೇಮ ಭಾವ ಭಕ್ತಿ ಮಾತ್ರ ಬೇಕಾಗಿರೋದು. ಸೊ ನಾನು ಬ್ರಾಹ್ಮಣನಾಗಿ ಭಕ್ತಿ ಮಾಡ್ಬೇಕಂತ ಇಲ್ಲ. ಬ್ರಾಹ್ಮಣನಾಗಿ ಹುಟ್ಬಿಟ್ಟು ನಾನು ವೇದ ಎಲ್ಲ ಗೊತ್ತಿದೆ, ನಾನು ಭಕ್ತಿ ಮಾಡಲ್ಲ ಅಂತ ಹೇಳಿದ್ರೆ ಅವನು ಬ್ರಾಹ್ಮಣನಾಗಿ ಏನು ಪ್ರಯೋಜನ ಅಲ್ವಾ? ಅದೇ ರೀತಿ ಭಕ್ತಿಗೆ ಪ್ರೇಮ ಬೇಕಾಗಿರೋದು, ನಿಷ್ಕಲ್ಮಶ ಪ್ರೇಮ. ಅದು ಇದೇ ಜಾತಿಯಲ್ಲಿ ಹುಟ್ಬೇಕು, ಇದೇ ನಮ್ಮ ಕರ್ತವ್ಯ ಅಂತ ಅಲ್ಲಿ ಇಲ್ಲ ಅಂತ ಹೇಳಿ. ಹರೇ ಕೃಷ್ಣ ಮಾತಾಡಿ. ಹರೇ ಕೃಷ್ಣ, ಹರಿ ಬೋಲ್. ಇಬ್ರು ಚೆನ್ನಾಗಿ ಹೇಳಿದ್ರಿ, ಧನ್ಯವಾದಗಳು ಮಾತಾಜಿಗಳು. ಈ ಶ್ಲೋಕದಲ್ಲಿ ಇನ್ನು ಸ್ವಲ್ಪ ರಿವೈಸ್ ಮಾಡ್ಕೊಳ್ಳೋಣ. ಈ ಶ್ಲೋಕದಲ್ಲಿ ಪ್ರಹ್ಲಾದ್ ಮಹಾರಾಜರು ಬಹುಮುಖ್ಯವಾದ ಒಂದು ತತ್ವವನ್ನು ವಿವರಿಸ್ತಾರೆ. ಸಾಮಾನ್ಯವಾಗಿ ಮಾನವ ಸಮಾಜದಲ್ಲಿ ಜನರು ಜನ್ಮ, ವಂಶ ಪರಂಪರೆ, ವಿದ್ಯಾಭ್ಯಾಸ, ಭೌತಿಕ ಸಂಪತ್ತು ಇವುಗಳನ್ನು ಆಧಾರವಿಟ್ಟು ವ್ಯಕ್ತಿಯ ಒಂದು ಶ್ರೇಷ್ಠತೆಯನ್ನು ನಿರ್ಧರಿಸುತ್ತಾರೆ. ನಾವು ಗೊತ್ತಿರೋದೆ ನಮ್ಗೆ ವಿಷಯ, ಮುಖ ನೋಡಿ ಮಣೆ ಹಾಕು ಅಂತ ಕನ್ನಡದಲ್ಲಿ ಗಾದೆ ಹೇಳ್ತಾರೆ. ಸೊ ಇದು ಈ ರೀತಿಯಾಗಿ ಮಾಡ್ತಾರೆ. ನೀವು ಒಳ್ಳೆ ಬಟ್ಟೆ ಹಾಕೊಂಡು ಹೋದ್ರೆ ನಿಮ್ಗೆ ಗೌರವ ಸಿಗುತ್ತೆ, ಒಳ್ಳೆ ಕಾರ್ನಲ್ಲಿ ಹೋದ್ರೆ ನಿಮ್ಗೆ ಗೌರವ ಸಿಗುತ್ತೆ. ಆದ್ರೆ 2 ವೀಲರ್ ಹೋದ್ರೆ ನಿಮ್ಗೆ ಅಷ್ಟು ಗೌರವ ಸಿಗೋದಿಲ್ಲ, ನಡ್ಕೊಂಡು ಹೋದ್ರೆ ಏನೂ ಗೌರವ ಸಿಗೋದಿಲ್ಲ. ಒಳ್ಳೆ ಶೂಟು ಬೂಟು ಹಾಕೊಂಡು ಹೋದ್ರೆ ನಿಮ್ಗೆ 5 ಸ್ಟಾರ್ ಹೋಟೆಲ್ ಒಳಗಡೆ ಬಿಡ್ತಾರೆ. ನೀವು ಪಂಚೆ ಕಟ್ಕೊಂಡು ಹೋದ್ರೆ ಯಾರು ಕೇಳ್ತಾರೆ ನಿಮ್ಮನ್ನು, ಅಲ್ವಾ? ಸೊ ಅದೇ ರೀತಿ ಇದು ಕೂಡ ಸಾಮಾನ್ಯವಾಗಿ ಜನರು ಏನ್ ಮಾಡ್ತಾರೆ, ವಂಶ ಪರಂಪರೆ, ವಿದ್ಯಾಭ್ಯಾಸ ಇದೆಲ್ಲ ನೋಡ್ತಾರೆ. ಆದ್ರೆ ಶ್ರೀಮದ್ ಭಾಗವತಂನ ಪ್ರಕಾರ ಭಗವಂತನ ಭಕ್ತಿಯೇ ಪರಮೋನ್ನತ ಪಥ. ಉದಾಹರಣೆಗೆ ನಾವು ಇದು ಕುಚೇಲನ ಒಂದು ನೋಡ್ಬೋದು, ಸಾದೃಶ್ಯವನ್ನು ನೋಡ್ಬೋದು ನಾವು. ಕುಚೇಲ ಅವರು ಗೊತ್ತಿದೆಯಲ್ಲ ನಮ್ಗೆ, ಅವ್ರು ಭಗವಂತನ ಭಕ್ತಿ ಮಾಡ್ತಾ ಇರ್ತಾರೆ, ಹರಿದೋಗಿರೋ ಬಟ್ಟೆಗಳು ಹಾಕೊಂಡು ದ್ವಾರಕೆಗೆ ಬರ್ತಾರೆ. ಆಮೇಲೆ ಸುಧಾಮ, ಮೊದಲು ಕುಚೇಲ ಅಂತ ಹೆಸರು, ಆಮೇಲೆ ಸುಧಾಮ ಆಗ್ತಾರೆ. ಸುಧಾಮ ಇದಕ್ಕೆ ಬರ್ತಾರೆ. ಆಮೇಲೆ ಕೃಷ್ಣ ಎಷ್ಟು ಪ್ರೀತಿಯಿಂದ ಅವರನ್ನು ಸ್ವಾಗತಿಸಿ ಅವರ ಒಂದು ಪಾದಗ ತೊಳೆದು ಆ ನೀರನ್ನು ತಲೆ ಮೇಲೆ ಹಾಕೊಂಡು ಮತ್ತೆ ಎಲ್ಲ ತನ್ನ ಪತ್ನಿಯರಿಗೆಲ್ಲ ಅದನ್ನು ಸೇವಿಸ್ಲಿಕ್ಕೆ ಕೊಡ್ತಾನೆ, ಪಾದ ತೊಳೆದ ನೀರನ್ನು. ಸೊ ಈ ರೀತಿಯಾಗಿ ಸಾಮಾನ್ಯವಾಗಿ ಬ್ರಾಹ್ಮಣ ಮತ್ತು ಭಕ್ತರ ನಡುವಿನ ಪಾರಮಾರ್ಥ ಭೇದ ಎನ್ನುವುದನ್ನು ಶ್ರೀಲ ಪ್ರಭುಪಾದರು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸಾಮಾನ್ಯವಾಗಿ ಬ್ರಾಹ್ಮಣರು ಎಂಬುವರು ಸತ್ವಗುಣದಿಂದ ಶುದ್ಧತೆಯನ್ನು ಹೊಂದಿರುವರು ಎಂದು ಹೇಳಲಾಗುತ್ತೆ. ಅವರು ವೇದಶಾಸ್ತ್ರ ಪಾರಂಗತರಾಗಿರಬಹುದು, ತಪಸ್ಸು, ಯಜ್ಞ, ದಾನ, ಶ್ರವಣ ಮುಂತಾದ ಪವಿತ್ರ ಕರ್ಮಗಳಲ್ಲೂ ತೊಡಗಿರಬಹುದು. ಆದ್ರೆ ಇದೆಲ್ಲವೂ ಕೂಡ ದೇವರ ಭಕ್ತಿ ಇಲ್ಲದೆ ಅದು ಒಂದು ಮೃತದೇಹಕ್ಕೆ ಅಲಂಕಾರ ಮಾಡಿದ ಹಾಗೆ.
ಭಗವದ್ಭಕ್ತಿಹೀನಸ್ಯ ಜಾತಿಹಿ ಶಾಸ್ತ್ರಂ ಜಪಸ್ತಪಃ ಅಪ್ರಾಣಸ್ತೈವ ದೇಹಸ್ಯ ಮೊಂಡನಾಂ ಲೋಕರಂಜನಂ. ಭಗವದ್ಭಕ್ತಿ ಇಲ್ಲದವನಿಗೆ ಇವೆಲ್ಲವೂ ತಪಸ್ಸುಗಳು, ಜ್ಞಾನ, ಜಾತಿ, ಭಕ್ತಿ, ಶಾಸ್ತ್ರ, ಜಪ ಎಲ್ಲವೂ ನಿರರ್ಥಕ. ಅವು ಪ್ರಾಣರಹಿತ ದೇಹಕ್ಕೆ ಅಲಂಕಾರ ಮಾಡಿ, ಅಂದ್ರೆ ಮೃತ ದೇಹಕ್ಕೆ ಅಲಂಕಾರ ಮಾಡಿ, ಅಂದ್ರೆ ಲೋಕ ಪ್ರದರ್ಶನಕ್ಕೆ ಮಾಡ್ಲಿಕ್ಕೆ ಮಾತ್ರ ಅಂತ. ಇದು ಜನಗಳು ಮಾಡ್ತಾರಲ್ಲ, ಅಪ್ಪ ಅಮ್ಮ ಇರುವಾಗ, ಬದುಕಿರುವಾಗ ಅವ್ರಿಗೆ ಹೆಸರು ಸರಿಯಾಗಿ ನೋಡ್ಕೊಳ್ಳಲ್ಲ, ಸತ್ತ ಮೇಲೆ ಅವ್ರಿಗೆ ಜೋರಾಗಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ತಾರೆ, ಅಲಂಕಾರ ಮಾಡಿ ಹೋಗ್ಲಿಸು. ಅದು ಮೃತದೇಹಕ್ಕೆ ಅಲಂಕಾರ ಮಾಡಿದ್ರೆ ಏನ್ ಸುಖ, ಇದ್ದಾಗ ನೋಡ್ಕೊಳ್ಳಿಲ್ಲ. ಇದೇ ತರ ಅದೇ ಅರ್ಥವನ್ನು ಇಲ್ಲಿ ನಾವು ತೆಗಿಬಹುದು. ಸೊ ಇಲ್ಲಿ ಭಕ್ತನ ಶ್ರೇಷ್ಠತೆಯ ನಾವು ಹರಿದಾಸ್ ಠಾಕೂರ್ ಉದಾಹರಣೆಯನ್ನು ಕೂಡ ನಾವು ತಗೋಬಹುದು. ನಾವು ನೋಡಿರುವಂತೆ ಚೈತನ್ಯ ಮಹಾಪ್ರಭು ಒಂದು ಹರಿದಾಸ್ ಠಾಕೂರ್ ನಮ್ಗೆ ಗೊತ್ತಿದೆ, ಮುಸ್ಲಿಂ ಕುಟುಂಬದಲ್ಲಿ ಹುಟ್ಟಿದ ಹರಿದಾಸ್ ಠಾಕೂರ್ ನಿಜವಾಗಿ ಬೃಹತ್ ಭಕ್ತರನ್ನಾಗಿ ಗೌರವಿಸಿದ್ರು. ಆದ್ರೆ ಹರಿದಾಸ್ ಠಾಕೂರ್ ಒಂದು ಸಣ್ಣ ವ್ಯಕ್ತಿ ಅಲ್ಲ, ಅವರು ಬ್ರಹ್ಮದೇವರ ಒಂದು ಅವತಾರ ಅವರು, ಹರಿದಾಸ್ ಠಾಕೂರ್. ಸೊ ಈ ದಿಕ್ಕಿನಲ್ಲಿ ಹಲವಾರು ಜಾತಿ ಬ್ರಾಹ್ಮಣರು ಅಹಂಕಾರದಿಂದ ಭಕ್ತಿಯನ್ನು ತ್ಯಜಿಸ್ತಾರೆ. ಆದ್ರೆ ಶೀಲ ಪ್ರಭುಪಾದರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಿಷ್ಠಾವಂತ ಭಕ್ತನು ಸಮಾಜದ ಯಾವುದೇ ವರ್ಗಕ್ಕೆ ಸೇರಿರಬಹುದು, ಆದ್ರೆ ಅವನು ಆಗ್ತಾನ ಅವನು. ಸೊ ಅದೇ ರೀತಿ ಸಂಪ್ರದಾಯ ಬ್ರಾಹ್ಮಣರ ದ್ವೇಷ ಮತ್ತು ಪ್ರಹ್ಲಾದನ ಸಂದೇಶದಲ್ಲಿ ನೋಡುವುದಂದ್ರೆ, ನಾವು ಇಂದಿನ ದಿನದಲ್ಲಿ ಕೂಡ ಕರ್ಮಕಾಂಡಿ ಬ್ರಾಹ್ಮಣರು ಶ್ರೀಕೃಷ್ಣನ ಭಕ್ತರಾಗಿರೋ ಪಾಶ್ಚಾತ್ಯ ಜನರ ಮೇಲೆ ಅಸೂಯೆ ಹೊಂದುತ್ತಾರೆ. ಅವರಿಗೆ ಯೋಗ್ಯತೆ ಇಲ್ಲ, ಅವ್ರಿಗೆ ಯಾಕೆ ಕೃಷ್ಣ ಭಕ್ತಿ, ಅವರಿಗೆ ಮ್ಲೇಚ್ಛರು, ಈ ರೀತಿಯಾಗೆಲ್ಲ ಮಾತಾಡ್ತಾರೆ. ಅದೇ ಶೀಲ ಪ್ರಭುಪಾದರ ಒಂದು ಸಾಮೀಪ್ಯದಿಂದ ಇವರು ಅನೇಕ ಪಾಶ್ಚಾತ್ಯರು ಇಸ್ಕಾನಿನ ಕೃಷ್ಣ ಭಕ್ತಿಯಿಂದ ಪವಿತ್ರರಾಗ್ತಾರೆ. ತಮ್ಮ ಎಲ್ಲವನ್ನೂ ಅವರು ಇಸ್ಕಾನ್ ಮೂವ್ಮೆಂಟ್ಗೆ ಕೊಟ್ಬಿಡ್ತಾರೆ. ಅವರು ಶೀಲ ಪ್ರಭುಪಾದರ ಒಂದು ಹಾದಿಯನ್ನು ಫಾಲೋ ಮಾಡ್ತಾರೆ. ಸೊ ಹಲವಾರು ಪಾಶ್ಚಾತ್ಯ ಮಾತಾಪಿತೃಗಳು ಕೂಡ ತಮ್ಮ ಅಂತ್ಯ ಸಮಯದಲ್ಲಿ ಕೃಷ್ಣ ಎಂದು ಕರೆಯುತ್ತಾ ತ್ಯಜಿಸುತ್ತಾರೆ. ಇದರಿಂದ ನಾವು ತಿಳ್ಕೋಬಹುದು, ನಮ್ಮ ದೇಶಕ್ಕೆ ಇರುವ ಜನಗಳಿಗಿಂತ ಪಾಶ್ಚಾತ್ಯ ದೇಶದಲ್ಲಿ ಇರುವ ಜನಗಳು ಎಷ್ಟೋ ಮುಂದುವರಿದ್ದಾರೆ ಕೃಷ್ಣ ಪ್ರಜ್ಞೆಯಲ್ಲಿ ಅಂತ ನಾವು ಇದರಲ್ಲಿ ಶೀಲ ಪ್ರಭುಪಾದರ ಕೃಪೆಯಿಂದ ತಿಳ್ಕೋಬಹುದು. ಅದೇ ರೀತಿ ನಾವು ಇನ್ನೊಂದು ಭಗವದ್ಗೀತೆ ಶ್ಲೋಕವನ್ನು ನೋಡ್ಬೋದಂದ್ರೆ, ಮಾಂಚಾಯೋ ವಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮತೀತಾನ್ ಬ್ರಹ್ಮಭೂಯಾಯ ಕಲ್ಪತೆ ಅಂತ ಶ್ರೀಕೃಷ್ಣ ಸ್ವಯಂ ಹೇಳಿದ್ದಾನೆ. ಅಂದ್ರೆ ಯಾರು ನಿರಂತರ ಭಕ್ತಿ ಯೋಗವನ್ನು ಆಚರಿಸುತ್ತಾರೋ ಅವರು ಈ 3 ಗುಣಗಳನ್ನು ಸತ್ವ, ರಜ, ತಮಸ್ಸು ಮೀರಿ ಪರಮಬ್ರಹ್ಮ ಸ್ಥಿತಿಯನ್ನು ತಲುಪುತ್ತಾರೆ. ಈ ರೀತಿಯಾಗಿ ಸತ್ವಗುಣದಿಂದ ಕೂಡಿದ ಬ್ರಾಹ್ಮಣಗಿಂತಲೂ ನಿಷ್ಕಲ್ಮಶವಾದ ಭಕ್ತನು ಉತ್ತಮವನು, ಏಕೆಂದರೆ ಅವನು ಭಗವಂತನ ಅನುಗ್ರಹದಿಂದ ಗುಣಾತೀತ ಸ್ಥಿತಿಗೆ ತಲುಪುತ್ತಾನೆ. ಸೊ ಈ ರೀತಿಯಾಗಿ ನಾವು ಹಿಂದಿನ ತರಗತಿಯಲ್ಲಿ ನೋಡಿದ ಶ್ಲೋಕ 9 ಮತ್ತು ಶ್ಲೋಕನ 10ನ ಅವಲೋಕವನ್ನು ಇನ್ನೊಂದು ಸಾರಿ ಮಾಡಿದ್ದೇವೆ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇತ್ತ ಹಿಂದಿನ ಶ್ಲೋಕಗಳಲ್ಲಿ ಮುಂದುವರಿಸೋಕೆ ಮುಂಚೆ? ಯಾರಿಗಾದ್ರೂ ಆಡ್ ಮಾಡ್ಲಿಕ್ಕಿದೆಯಾ ಏನಾದ್ರು? ಯಾರಿಗೂ ಏನು ಆಡ್ ಮಾಡ್ಲಿಕ್ಕೆ ಇಲ್ಲ ಅಂದ್ರೆ ನಾವು ಮುಂದುವರಿಸಿಕೊಂಡು ಹೋಗೋಣ. ಶ್ಲೋಕ 11 ನಾನು ಫಸ್ಟ್ ಓದ್ತೇನೆ, ಆಮೇಲೆ ನಿಧಾನವಾಗಿ ರಿಪೀಟ್ ಮಾಡೋಣ. ನೈವಾತ್ಮನಃ ಪ್ರಭುರಯಂ ನಿಜ ಲಾಭ ಪೂರ್ಣೋ ಮಾನಂ ಜನಾದ ವಿದುಷಃ ಕರುಣೋ ವೃಣೀತೆ ಯಜ್ಜನೋ ಭಗವತಿ ವಿದದೀತ ಮಾನಂ ತಚ್ಚಾತ್ಮನೇ ಪ್ರತಿಮುಖಸ್ಯ ಯಥಾ ಮುಖಾಶ್ರೀ. ಈಗ ರಿಪೀಟ್ ಮಾಡೋಣ. ನೈವಾತ್ಮನಃ ಪ್ರಭುರಯಂ ನಿಜ ಲಾಭ ಪೂರ್ಣೋ. ರಿಪೀಟ್ ಮಾಡಿ ಎಲ್ರು. ನೈವಾತ್ಮನಃ ಪೂರ್ಣೋ. ಎಲ್ರು ಪ್ಲೀಸ್, ಎಲ್ರು ದಯವಿಟ್ಟು ಭಾಗವಹಿಸಿ. ಪ್ರಭುವರಂ ನಿಜ ಲಾಭ ನೈವಾತ್ಮನಃ ಪ್ರಭುರಯಂ ನಿಜ ಲಾಭ ಪೂರ್ಣೋ ನಿಜ ಲಾಭ ಪೂರ್ಣೋ ಮಾನಂ ಜನಾದ ವಿದುಷಃ ಕರುಣೋ ವೃಣೀತೆ. ಜನಾದ ವಿದುಷ ಕರುಣೋ ವೃಣೀತೆ. ಮಾನಂ ಜನಾದ ವಿದುಷಃ ಕರುಣೋ ವೃಣೀತೆ. ಮಾನಂ ವಿದುಷಃ ಕರುಣೋ ವೃಣೀತೆ. ಯಜ್ಜನೋ ಭಗವತಿ ವಿದದೀತ ಮಾನಂ. ಯಜ್ಜನೋ ಭಗವತೆ ವಿದಿತ ಮಾನಂ. ಯಜ್ಜನೋ ಭಗವತಿ ವಿದದೀತ ಮಾನಂ. ಭಗವತೆ ವಿದಿತ ಮಾನಂ.
ತಚ್ಚಾತ್ಮನೆ ಪ್ರತಿಮುಖಸ್ಯ ಯಥಾ ಮುಖ ಶ್ರೀಃ ಯಚ್ಚಾತ್ಮನೆ ಪ್ರತಿಮುಖಸ್ಯ ಹಿತ ಮುಖಶ್ರೀ ತಚ್ಚಾತ್ಮನೆ ಪ್ರತಿಮುಖಸ್ಯ ಯಥಾ ಮುಖ ಶ್ರೀಃ ತಚ್ಚಾತ್ಮನೆ ಪ್ರತಿಮುಖಸ್ಯ ಹಿತ ಮುಖಶ್ರೀ. ಈಗ ಭಾವಾರ್ಥವನ್ನು ನೋಡೋಣ. ನ ಅಲ್ಲದೆ, ಅಲ್ಲದೆ, ಏವ ಖಂಡಿತವಾಗಿ, ಏವ ಖಂಡಿತವಾಗಿ, ಆತ್ಮನಃ ಅವನ ಸ್ವಂತ ಲಾಭಕ್ಕಾಗಿ, ಸ್ವಂತ ಲಾಭಕ್ಕಾಗಿ, ಪ್ರಭುಃ ಭಗವಂತನು, ಭಗವಂತನು, ಅಯಂ ಈ ಅಯಂ ಈ ನಿಜ ಲಾಭಪೂರ್ಣ ಯಾವಾಗಲೂ ತನ್ನಲ್ಲೇ ತೃಪ್ತನಾಗಿರುವ ಬೇರೆಯರ ಸೇವೆಯಿಂದ ತೃಪ್ತನಾಗುವ ಅವಶ್ಯವಿಲ್ಲ. ನಿಜ ಲಾಭಪೂರ್ಣ ಯಾವಾಗಲೂ ತನ್ನಲ್ಲೇ ತೃಪ್ತನಾಗಿರುವ ಬೇರೆಯವರ ಸೇವೆಯಿಂದ ತೃಪ್ತನಾಗುವ ಅವಶ್ಯವಿಲ್ಲ. ಮಾನಂ ಗೌರವವನ್ನು, ಗೌರವವನ್ನು ಜನರಿಂದ, ಜನರಿಂದ, ಅವಿದುಷಃ ಭಗವಂತನ ಸಂತೋಷವೇ ಜೀವನದ ಗುರಿ ಎಂಬುದನ್ನು ಅರಿಯದವರ, ಭಗವಂತನ ಸಂತೋಷವೇ ಜೀವನದ ಗುರಿ ಎಂಬುದನ್ನು ಅರಿಯದವರ, ಕರುಣಃ ದೇವೋತ್ತಮ ಪರಮಪುರುಷ ಇಂತಹ ಮೂರ್ಖನ ಅಜ್ಞಾನಿಯ ಬಗೆಗೂ ದಯಾಳುವಾದ, ಕರುಣಃ ದೇವೋತ್ತಮ ಪರಮಪುರುಷ ಇಂತಹ ಅಜ್ಞಾನಿಯ ಬಗೆಗೂ ದಯಾಳುವಾದ, ಪ್ರಣೀತೆ ಸ್ವೀಕರಿಸುವನು, ಸ್ವೀಕರಿಸುವನು, ಯತ್ ಯತ್ ಯಾವ ಯಾವ, ಯಾವ ಜನಃ ಜನರು, ಜನರು, ಭಗವತೆ ದೇವೋತ್ತಮ ಪರಮಪುರುಷನಿಗಾಗಿ, ಭಗವತೆ ದೇವೋತ್ತಮ ಪರಮಪುರುಷನಿಗಾಗಿ, ವಿದದೀತ ಅರ್ಪಿಸುವರೋ, ಅರ್ಪಿಸುವರು, ಮಾನಂ ಪೂಜೆಯನ್ನು, ಪೂಜೆಯನ್ನು, ತತ್ ಆ ಚ ನಿಶ್ಚಿತವಾಗಿ, ಆತ್ಮನೇ ತನ್ನ ಲಾಭಕ್ಕಾಗಿ, ತನ್ನ ಲಾಭಕ್ಕಾಗಿ, ಪ್ರತಿಮುಖಸ್ಯ ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬದ ಮುಖದಲ್ಲಿ, ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬದ ಮುಖದಲ್ಲಿ, ಯಥಾ ಅದರಂತೆ, ಅದರಂತೆ, ಮುಖಶ್ರೀ ತನ್ನ ಮುಖದ ಅಲಂಕಾರವು, ಮುಖಶ್ರೀ ತನ್ನ ಮುಖದ ಅಲಂಕಾರವು. ಅನುವಾದ ಮತ್ತು ಭಾವಾರ್ಥ ಬೈ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ನಾನು ಫಸ್ಟ್ ಅನುವಾದ ಓದ್ತೀನಿ, ಆಮೇಲೆ ರಿಪೀಟ್ ಮಾಡೋಣ. ಎಲ್ಲರೂ ಕೇಳಿಸ್ಕೊಳ್ಳಿ. ದೇವೋತ್ತಮ ಪರಮಪುರುಷನು ಯಾವಾಗಲೂ ಸ್ವಯಂ ತೃಪ್ತನು. ಆದ್ದರಿಂದ ಅವನಿಗೆ ಏನನ್ನಾದರೂ ಅರ್ಪಿಸಿದಾಗ ಭಗವಂತನ ಕೃಪೆಯಿಂದ ಅದು ಭಕ್ತನಿಗೆ ಲಾಭಕರವಾಗುತ್ತದೆ. ಏಕೆಂದರೆ ಭಗವಂತನಿಗೆ ಯಾರಿಂದಲೂ ಯಾವ ಸೇವೆಯ ಅಗತ್ಯವಿಲ್ಲ. ಒಂದು ಉದಾಹರಣೆಯನ್ನು ಕೊಡಬೇಕಾದರೆ, ಮುಖವನ್ನು ಅಲಂಕರಿಸಿಕೊಂಡರೆ ಕನ್ನಡಿಯಲ್ಲಿ ಕಾಣಿಸುವ ಮುಖದ ಪ್ರತಿಬಿಂಬವು ಅಲಂಕರಿಸಿದಂತೆಯೇ ತೋರುವ ಹಾಗೆ ಇದು. ರಿಪೀಟ್ ಮಾಡೋಣ ಇವಾಗ. ಅನುವಾದ. ದೇವೋತ್ತಮ ಪರಮಪುರುಷನು ಯಾವಾಗಲೂ ಸ್ವಯಂ ತೃಪ್ತನು. ಆದ್ದರಿಂದ ಅವನಿಗೆ ಏನನ್ನಾದರೂ ಅರ್ಪಿಸಿದಾಗ ಭಗವಂತನ ಕೃಪೆಯಿಂದ ಅದು ಭಕ್ತನಿಗೆ ಲಾಭಕರವಾಗುತ್ತದೆ. ಏಕೆಂದರೆ ಭಗವಂತನಿಗೆ ಯಾರಿಂದಲೂ ಸೇವೆಯ ಅಗತ್ಯವಿಲ್ಲ. ಒಂದು ಉದಾಹರಣೆಯನ್ನು ಕೊಡಬೇಕಾದರೆ, ಮುಖವನ್ನು ಅಲಂಕರಿಸಿಕೊಂಡರೆ ಕನ್ನಡಿಯಲ್ಲಿ ಕಾಣಿಸುವ ಮುಖದ ಪ್ರತಿಬಿಂಬವು ಅಲಂಕರಿಸಿದಂತೆಯೇ ತೋರುವ ಹಾಗೆಯೇ ಇದು. ಯಾರು ಓದ್ತೀರಾ ಭಾವಾರ್ಥ? ಹ್ಯಾಂಡ್ ರೈಸ್ ಮಾಡಿ. ಕೃಷ್ಣಮೂರ್ತಿ ಪ್ರಭುಜಿ. ಪ್ರಭುಜಿ ಓದ್ತೀರಾ?
ಓದ್ತೇನೆ ಗುರುಜಿ. ಭಾವಾರ್ಥ ಓದಿ, ನಿಧಾನವಾಗಿ ಓದಿ, ಎಲ್ರೂ ದಯವಿಟ್ಟು ಕೇಳಿಸ್ಕೊಳ್ಳಿ. ಭಾವಾರ್ಥ. ಭಕ್ತಿ ಯೋಗದಲ್ಲಿ ಭಕ್ತನು ನವವಿಧ ನಿಯಮಗಳನ್ನು ಅನುಸರಿಸಬೇಕೆಂದು ಹೇಳಲಾಗುತ್ತದೆ. ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ. ಆಲಿಸುವುದು, ಕೀರ್ತಿಸುವುದೇ ಮೊದಲಾದವುಗಳ ಮೂಲಕ ಭಗವಂತನನ್ನು ಕೊಂಡಾಡುವುದು ಭಗವಂತನ ಪ್ರಯೋಜನಕ್ಕಾಗಿ ಅಲ್ಲ. ಆ ಭಕ್ತಿ ಸೇವೆಯನ್ನು ಹೇಳಿರುವುದು ಭಕ್ತನ ಲಾಭಕ್ಕಾಗಿ. ಭಗವಂತನು ಯಾವಾಗಲೂ ಮಹಿಮಾನ್ವಿತನೇ ಆಗಿದ್ದಾನೆ. ಭಕ್ತನು ಅವನನ್ನು ಕೊಂಡಾಡಲಿ ಬಿಡಲಿ, ಅವನ ಮಹಿಮೆಗೆ ಚ್ಯುತಿ ಇಲ್ಲ. ಆದರೆ ಭಗವಂತನನ್ನು ಕೊಂಡಾಡುವುದರಲ್ಲಿ ನಿರತನಾದರೆ ಭಕ್ತನು ತನಗೆ ತಾನೇ ಮಹಿಮಾಯುತನಾಗುತ್ತಾನೆ. ಚೇತೋದರ್ಪಣ ಮಾರ್ಜನಂ ಭವಮದಾಗ್ನಿ ನಿರ್ವಾಪನ. ನಿರಂತರವಾಗಿ ಭಗವಂತನ ಮಹಿಮೆಗಳನ್ನು ಕೊಂಡಾಡುತ್ತಾ ಜೀವಿಯು ತನ್ನ ಹೃದಯವನ್ನು ಸ್ವಚ್ಛಗೊಳಿಸುತ್ತಾನೆ. ಹರೇ ಕೃಷ್ಣ ಪ್ರಭುಜಿ. ಅಶ್ವಿನಿ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಆಗ ತಾನು ಈ ಭೌತ ಜಗತ್ತಿಗೆ ಸೇರಿದವನಲ್ಲವೆಂದು ಚೇತಾತ್ಮನೆಂದು ಭೌತ ಜಗತ್ತಿನ ಹಿಡಿತದಿಂದ ಚೇತನಾತ್ಮವೆಂದು ಭೌತ ಜಗತ್ತಿನ ಹಿಡಿತದಿಂದ ಬಿಡುಗಡೆ ಹೊಂದುವ ಸಲುವಾಗಿ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವುದೇ ತನ್ನ ವಾಸ್ತವವಾದ ಕಾರ್ಯ ಚಟುವಟಿಕೆ ಎಂದು ಅರ್ಥ ಮಾಡಿಕೊಳ್ಳುತ್ತಾನೆ. ಹೀಗೆ ಈ ಭೌತ ಅಸ್ತಿತ್ವದ ಧಗಧಗ ಉರಿಯುವ ಬೆಂಕಿಯು ನಂದುತ್ತದೆ. ಭವ ಮಹದಾವಾಗ್ನಿ ನಿರ್ವಾಪಣಂ. ಕೃಷ್ಣನು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕ ಶರಣಂ ವ್ರಜ. ಎಲ್ಲಾ ಧಾರ್ಮಿಕ ಚಟುವಟಿಕೆಗಳನ್ನು ತೊರೆದು ನನ್ನೊಬ್ಬನಿಗೆ ಶರಣಾಗು ಸಾಕು ಎಂದು ಆದೇಶಿಸಿದ್ದುದನ್ನು ನೋಡಿ ಮೂರ್ಖನಾದ ವ್ಯಕ್ತಿಯು ಆಶ್ಚರ್ಯ ಪಡುತ್ತಾನೆ. ಇದು ವಿಪರೀತ ಕೇಳಿದಂತಾಯಿತು ಎಂದು ಕೆಲವು ಮೂರ್ಖ ವಿದ್ವಾಂಸರು ಹೇಳುವುದೂ ಉಂಟು. ಆದರೆ ಭಗವಂತನ ಕೇಳಿಕೆಯು ಅವನಿಗಾಗಿ ಅಲ್ಲವೇ ಅಲ್ಲ, ಬದಲು ಅದು ಮಾನವ ಸಮುದಾಯದ ಕಲ್ಯಾಣಕ್ಕಾಗಿ. ಮಾನವರು ಬಿಡಿಬಿಡಿಯಾಗಿಯೂ ಸಮೂಹಿಕವಾಗಿಯೂ ಸಮಸ್ತವನ್ನು ಕೃಷ್ಣ ಪ್ರಜ್ಞೆಯಿಂದ ದೇವೋತ್ತಮ ಪರಮ ಪುರುಷನಿಗೆ ಅರ್ಪಿಸದ್ದೇ ಅದೇ ಪಕ್ಷದಲ್ಲಿ ಸಮಸ್ತ ಮಾನವ ಜನಾಂಗವು ಅದರಿಂದ ಪ್ರಯೋಜನವನ್ನು ಪಡೆಯುತ್ತದೆ. ಸರ್ವಸ್ವವನ್ನು ಪರಮ ಪ್ರಭುವಿಗೆ ಅರ್ಪಿಸದ ವ್ಯಕ್ತಿಯನ್ನು ಈ ಶ್ಲೋಕದಲ್ಲಿ ಅವಿದುಷ, ನೀಚ ಎಂದು ವರ್ಣಿಸಲಾಗಿದೆ. ಭಗವದ್ಗೀತೆಯಲ್ಲಿ 7.15 ಶ್ರೀಕೃಷ್ಣನೇ ಈ ರೀತಿಯಲ್ಲಿ ಮಾತನಾಡಿದ್ದಾರೆ. ಹರೇ ಕೃಷ್ಣ. ನಾಮಾಂ ದುಷ್ಕೃತಿನೋ ಮೂಢ. ಗೀತಾ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಓದಿ ಮಾತಾಜಿ. ನಾಮಾಂ ದುಷ್ಕೃತಿನೋ ಮೂಢ ಪ್ರಪದ್ಯಂತೆ ನರಾಧಮ ಮಾಯಾಯ ಪ್ರವೃತ ಜ್ಞಾನ ಅಸುರಂ ಭಾವಮಾಶ್ರಿತ. ಅತಿ ಮೂರ್ಖರಾಗಿರುವ ದುರ್ಜನರು ಮಾನವ ಜನಾಂಗದಲ್ಲೇ ಅತ್ಯಂತ ನೀಚರಾದವರು. ಅವರ ಹರಿವನ್ನು ಮಾಯೆಯು ಅಪಹರಿಸಿ ಬಿಟ್ಟಿರುತ್ತದೆ. ಅಸುರ ಹಾಗೂ ನಾಸ್ತಿಕರಾಗಿರುವವರು ನನಗೆ ಶರಣಾಗತರಾಗುವುದಿಲ್ಲ. ಅಜ್ಞಾನದಿಂದಲೂ ದುರಾದೃಷ್ಟದಿಂದಲೂ ನರಾಧಮರು ಮನುಷ್ಯರಲ್ಲಿ ಅತಿ ನೀಚರು ಹಾಗೂ ನಾಸ್ತಿಕರು ದೇವೋತ್ತಮ ಪರಮ ಪುರುಷನಿಗೆ ಶರಣಾಗುವುದಿಲ್ಲ. ಆದ್ದರಿಂದ ಪರಮ ಪ್ರಭುವಾದ ಶ್ರೀಕೃಷ್ಣನು ಸ್ವಯಂ ಪೂರ್ಣನಾದರೂ ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ಅವತಾರಗಳನ್ನು ಎತ್ತಿ ಪ್ರಕಟವಾಗುತ್ತಾನೆ. ಬದ್ಧಾತ್ಮರನ್ನು ಶರಣಾಗುವಂತೆ ಒತ್ತಾಯಿಸಿ ಕೇಳುತ್ತಾನೆ. ಆದ್ದರಿಂದ ಅವರು ಲಾಭ ಪಡೆದು ಭೌತಿಕ ಸಂಕೋಲೆಗಳಿಂದ ಬಿಡುಗಡೆ ಹೊಂದುವಂತಾಗಲಿ ಎಂಬುದು ಅವನ ಉದ್ದೇಶ. ಸಾರಾಂಶವೇನೆಂದರೆ, ನಾವು ಹೆಚ್ಚು ಹೆಚ್ಚಾಗಿ ಕೃಷ್ಣಾಪ್ರಜ್ಞಾಯುತರಾಗಿ ಭಗವಂತನಿಗೆ ಸೇವೆ ಸಲ್ಲಿಸುತ್ತಾ ಹೋದಂತೆ ಹೆಚ್ಚು ಹೆಚ್ಚು ಲಾಭವನ್ನು ಪಡೆಯುತ್ತೇವೆಯೇ ಹೊರತು ಕೃಷ್ಣನಿಗೆ ನಮ್ಮ ಯಾರೊಬ್ಬರ ಸೇವೆಯೂ ಅಗತ್ಯವಿಲ್ಲ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಶ್ಲೋಕ 11 ಇನ್ನೊಂದ್ಸಾರಿ ಓದೋಣ. ಶ್ಲೋಕ 11. ನೈವಾತ್ಮನಃ ಪ್ರಭುಯಂ ನಿಜಲಾಭ ಪೂರ್ಣಮಾನಂ ಜನಾದ ವಿದುಷಃ ಕರುಣೋ ವ್ರಣೀತೆ ಯಜ್ಜನು ಭಗವತಿ ವಿದಧೀತಮಾನಾಂ ತಚ್ಚಾತ್ಮನೆ ಪ್ರತಿಮುಖಸ್ಯ ಯಥಾಮುಖಶ್ರೀ. ಇಲ್ಲಿ ಭಗವಂತ ಪ್ರಹ್ಲಾದರ ಪರಮ ಬೋಧನೆ ಇದು. ಈ ಶ್ಲೋಕವನ್ನು ಪ್ರಹ್ಲಾದ ಮಹಾರಾಜರು ಭಗವಂತನಿಗೆ ಪ್ರಾರ್ಥನೆ ರೂಪದಲ್ಲಿ ಹೇಳ್ತಾ ಇದ್ದಾರೆ. ಅವರು ಭಗವಂತನ ಪರಮ ಸತ್ಯವನ್ನು ಒಪ್ಪಿಕೊಳ್ತಾರೆ. ಅವ್ರು ಏನ್ ಹೇಳ್ತಾ ಇದ್ದಾರೆ? ಪ್ರಹ್ಲಾದರು ಭಗವಾನ್ ಪೂರ್ಣನಾಗಿರೋನು, ಅಂದ್ರೆ ಶ್ರೀಕೃಷ್ಣ ಪೂರ್ಣನಾಗಿರೋನು. ಅವನಿಗೆ ಯಾರು ಸೇವೆ ಸಲ್ಲಿಸದಿರಲಿ ಅವನಿಗೆ ಎಂದೂ ಅತೃಪ್ತನಾಗುವುದಿಲ್ಲ ಅವನು.
ಆದರೂ ಭಕ್ತನ ಸೇವೆಯಿಂದ ಆತ ಭಗವಂತ ಭಕ್ತನ ಸೇವೆಯನ್ನು ಅತಿ ಕೃಪೆಯಿಂದ ಸ್ವೀಕರಿಸುತ್ತಾನೆ. ಏಕೆಂದರೆ ಆ ಸೇವೆಯ ಲಾಭ ಭಕ್ತನಿಗೆ ಆಗುತ್ತೆ. ಆದರೆ ಭಗವಂತನಿಗೆ ಏನ್ ಲಾಭ ನಾವು ಸೇವೆ ಮಾಡುವುದರಿಂದ? ಒಂದು ಪತಿತಾತ್ಮ ಭಗವಂತನ ಧಾಮಕ್ಕೆ ಮತ್ತೆ ಹಿಂದಿರುಗಿ ಸೇರಿಸ್ಕೊಳ್ತಾನೆ. ಅದು ಭಗವಂತನಿಗೆ ತುಂಬಾ ಇಷ್ಟಕರವಾದ ವಿಷಯ ಅದು. ಸೊ ಆದ್ರಿಂದ ನಾವು ಏನೇ ಸೇವೆ ಮಾಡಿದ್ರು ಭಗವಂತ ಆ ಸೇವೆಯನ್ನು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸ್ತಾನೆ. ಮತ್ತು ನಮಗೆ ಯಾವಾಗ ಭಗವಂತನ ಮೇಲೆ ಪ್ರೀತಿ ಬೆಳೀತಾ ಹೋಗುತ್ತೆ, ಭಗವಂತ ನಮ್ಮನ್ನು ಮತ್ತೆ ತನ್ನ ಧಾಮಕ್ಕೆ ಕರೆದುಕೊಂಡು ಹೋಗ್ತಾನೆ. ಭಗವಂತನಿಗೆ ಬೇಕಾಗಿರುವುದು ಅದು. ಅದರಿಂದ ಅದು ಸಂತೋಷ ಆಗುತ್ತೆ. ನಾವು ಸ್ಕೂಲಲ್ಲಿ ಇದ್ದಾಗೆಲ್ಲ ಹೇಳ್ತಾ ಇದ್ರು, ನಮ್ಮ ಟೀಚರ್ಗಳೆಲ್ಲ ಹೇಳ್ತಾ ಇದ್ರು, ನೀವು ಓದಿ ಬಿಡಿ, ಫೇಲ್ ಆಗಿ ಪಾಸ್ ಆಗಿ ನನಗಂತೂ ನನ್ನ ಸಂಬಳ ಬರುತ್ತೆ ಅಂತೇಳಿ. ನೀವು ಯಾರು ನಿಮ್ಗೂ ಅದ್ರ ಅನುಭವ ಆಗಿರ್ಬೋದು. ಸೊ ಯಾರಾದ್ರೂ ಟೀಚರ್ಸ್ ನಿಮ್ಗೆ ಹಂಗೆ ಹೇಳಿರ್ಬೋದಲ್ವಾ? ಅವ್ರು ಹೇಳಿರ್ಬೋದು ನಿಮ್ಗೆ, ನೀವು ಓದಿ ಬಿಡಿ, ಎಷ್ಟು ಬಡ್ಕೊಂಡ್ರು ನೀವು ಇಷ್ಟೇ, ನೀವು ಓದಿ ಬಿಡಿ, ನನ್ನ ಪಾಡಿಗೆ ನಾನು ಹೇಳ್ತೇನೆ, ಪಾಠ ಹೇಳ್ತೇನೆ, ನನಗಂತೂ ಸಂಬಳ ಬರುತ್ತೆ, ನೀವು ಪಾಸ್ ಆಗ್ತಿರೋ ಬಿಡ್ತಾರೋ ನಿನ್ನ ಮನೆ ಬರ ಅಂದ್ಬಿಟ್ಟು. ಸೊ ಅದೇ ರೀತಿ ಇಲ್ಲಿ ಭಗವಂತನಿಗೆ ಕೂಡ ಅದು ನಾವು ಇಲ್ಲೇ ಇರ್ತೀವೋ, ವಾಪಸ್ ಇಲ್ಲೇ ಇರ್ತೀವೋ, ಇನ್ನೊಂದ್ಸಾರಿ ಮತ್ತೆ ಹುಟ್ಟಿ ಬೆಳೀತಾ ಇರ್ತೀವೋ, ಅದು ಭಗವಂತನಿಗೆ ಇಷ್ಟ ಆಗಲ್ಲ. ಆದ್ರೂ ಭಗವಂತ ಎಷ್ಟು ಮಾಡ್ತಾನೆ. ಅವನು ಭಗವದ್ಗೀತೆಯನ್ನು ಕೊಟ್ಟಿದ್ದಾನೆ, ಭಾಗವತವನ್ನು ಕೊಟ್ಟಿದ್ದಾನೆ, ಆಮೇಲೆ ತಾನೇ ಇಳಿದು ಬಂದಿದ್ದಾನೆ. ಅದ್ರ ಜೊತೆಗೆ ಅನೇಕ ಮಹಾಪುರುಷರನ್ನು ನಮಗೆ ಬುದ್ಧಿ ಹೇಳಿ ಕಳಿಸ್ಕೊಟ್ಟಿದ್ದಾನೆ. ಆದ್ರೂ ನಾವು ಆ ಸತ್ಯವನ್ನು ಒಪ್ಕೊಳ್ಳೋದೇ ಇಲ್ಲ. ನಾವು ಏನೇ ಮಾಡ್ತೀವಿ, ನಾವು ಭಕ್ತಿಯನ್ನು ಬಿಟ್ಟು ಮಿಕ್ಕಿದೆಲ್ಲ ಮಾಡ್ತೀವಿ. ಸೊ ಆದ್ರೆ ಇಲ್ಲಿ ಭಗವಂತ ಪ್ರಹ್ಲಾದ್ ಮಹಾರಾಜ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಾವು ಏನಂದ್ರೆ ಈ ಸೇವೆಯ ಲಾಭ ನಮಗೆ ಆಗುತ್ತದೆ ಅಂತ ಹೇಳಿದ್ರೆ, ಅಂದ್ರೆ ನಾವು ಚೆನ್ನಾಗಿ ಓದಿದ್ರೆ ಸೊ ನಾವು ಮುಂದಿನ ತರಗತಿಗೆ ಹೋಗ್ತೇವಲ್ವಾ. ಸೊ ನಾವು ಮುಂದಿನ ತರಗತಿಗೆ ಹೋಗ್ತೇವೆ, ಮತ್ತೆ ನಾವು ಒಳ್ಳೆಯ ಒಂದು ಮನುಷ್ಯ ಜನ್ಮ ಸಿಕ್ಕಿದ್ರೆ ತುಂಬಾ ಅದೃಷ್ಟ. ಮನುಷ್ಯ ಜನ್ಮ ಸಿಕ್ಕಿದ್ರೆ ಇನ್ನು ಪ್ರಾಣಿ ಜನ್ಮಗಳು ಸಿಕ್ಕೋದು ಅದೆಲ್ಲ ಆಗುತ್ತೆ. ಸೊ ಅದರಿಂದ ಈ ಮನುಷ್ಯ ಜನ್ಮ ಸಿಕ್ಕಿರುವಾಗ ನಾವು ಇದನ್ನು ಅತ್ಯಂತ ಚೆನ್ನಾಗಿ ಉಪಯೋಗಿಸ್ಕೊಂಡು ವಾಪಸ್ ಮತ್ತೆ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ನಾವು ಪ್ರಯತ್ನವನ್ನು ಪಡಬೇಕು. ಶ್ರೀಲ ಪ್ರಭುಪಾದರು ಕೂಡ ಅದೇ ಮಾತು ಹೇಳ್ತಾರೆ. ಸೊ ಇಲ್ಲಿ ಪ್ರಹ್ಲಾದ್ ಮಹಾರಾಜರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಮ್ಮ ಮುಖಕ್ಕೆ ಅಲಂಕಾರ ಮಾಡಿದ್ರೆ ನಾವು ಅದರ ಪ್ರತಿಬಿಂಬ, ನಾವು ಎಷ್ಟು ಅಲಂಕಾರ ಮಾಡಿದ್ರೆ ನಮ್ಮ ಮುಖಕ್ಕೆ ಅಷ್ಟು ಪ್ರತಿಬಿಂಬ ಮಿರರಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಇದು ದರ್ಪಣ ಅಂದ್ರೆ ಮಿರರಲ್ಲಿ ಪ್ರತಿಬಿಂಬವು ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಅದೇ ರೀತಿ ನಾವು ಎಷ್ಟು ಭಗವಂತನ ಸೇವೆ ಮಾಡ್ತೇವೆ ಅಷ್ಟು ನಾವು ಶುದ್ಧರಾಗ್ತೇವೆ. ಸೊ ಅದು ಭಗವಂತ ನಮ್ಮ ದರ್ಪಣ ಇದ್ದಾಗೆ. ಸೊ ಭಗವಂತ ನಮಗೆ ದರ್ಪಣ ಇದ್ದಂಗೆ ನಮ್ಮ ಮುಂದೆ ನಿಂತಿದ್ದಾನೆ. ನಾವು ನಮ್ಮನ್ನು ಎಷ್ಟು ಶುದ್ಧ ಮಾಡ್ಕೊಳ್ತಾ ಹೋಗ್ತೇವೋ ನಾವು ಅಷ್ಟು ಶುದ್ಧವಾಗಿ ದರ್ಪಣದಲ್ಲಿ ಕಾಣಿಸ್ತೇವೆ. ಸೊ ಅದರಿಂದ ಭಗವಂತ ಇಲ್ಲಿ ಆತ್ಮಾರಾಮ, ಆತನಿಗೆ ಯಾರೂ ಅಗತ್ಯವಿಲ್ಲ. ಅವನು ನಿಜಲಾಭ ಪೂರ್ಣ. ಇಲ್ಲಿ ನಿಜಲಾಭ ಪೂರ್ಣ ಅಂದ್ರೆ ಶಬ್ದದ ಅರ್ಥ ಏನು ಅಂದ್ರೆ, ಭಗವಂತ ಸಂಪೂರ್ಣ ತೃಪ್ತಿ, ಕೃಷ್ಣನು ಸಂಪೂರ್ಣ ತೃಪ್ತನಾಗಿರುವವನು. ಆತನಿಗೆ ಯಾರಿಂದಲೂ ಏನೂ ಬೇಕಾಗಿಲ್ಲ. ಅವನು ಆತ್ಮಾರಾಮನು, ಆಪ್ತ ಕಾಮನೂ ಆಗಿದ್ದಾನೆ. ಅವನು ಇಂದ್ರಿಯ ಸುಖಕ್ಕಾಗಿ ಒದ್ದಾಡುವವರಿಗೆ ಅವನು ಶ್ರೀಕೃಷ್ಣನ ಪರಿಪೂರ್ಣ ಆನಂದ ಸ್ವರೂಪಿ ಆಗಿದ್ದಾನೆ. ನಾವೇನ್ ಮಾಡ್ತಾ ಇದೀವಿ, ಇಂದ್ರಿಯ ಸುಖಕ್ಕೆ ಒದ್ದಾಡ್ಲಿಕ್ಕೋಸ್ಕರ ಇದೀವಿ ನಾವು. ಆದ್ರೆ ಕೃಷ್ಣ ಆಗಲ್ಲ. ಕೃಷ್ಣ ಪರಿಪೂರ್ಣ ಸಚ್ಚಿದಾನಂದ ರೂಪ ಆನಂದ ವಿಗ್ರಹ. ಸೊ ಆದ್ರಿಂದ ಭಕ್ತಿಯೋಗ ನಮ್ಮ ಹಿತಕ್ಕಾಗಿಯೇ ಹೊರತು ನಿಜಲಾಭ ಪೂರ್ಣ ಯಾರಿಗೆ? ನಮಗಾಗಿ, ಭಗವಂತನ ಹಿತಕ್ಕಾಗಿ ಅಲ್ಲ. ಸೊ ನಾವು ಭಗವಂತನಿಗೆ ಏನಾದ್ರೂ ಅರ್ಪಿಸಿದ್ರೆ ಅದರಿಂದ ಅವನಿಗೆ ಏನೂ ಲಾಭವಿಲ್ಲ. ಯಾಕಂದ್ರೆ ಅವನಿಗೆ ಪರಿಪೂರ್ಣ. ಈಗ ಸಮುದ್ರದಲ್ಲಿ ಎಷ್ಟೋ ನದಿಗಳು ದಿನಾ ಕೋಟ್ಯಾಂತರ ಲೀಟರ್ಗಳಷ್ಟು ನೀರು ಮತ್ತೆ ಹಾಕ್ತಾ ಇದೆ. ಅದರಿಂದ ಸಮುದ್ರಕ್ಕೆ ಏನು ಲಾಭ ಆಗುತ್ತೆ? ಅದರಿಂದ ಅದಕ್ಕಷ್ಟು ಏನು ಪ್ರಯೋಜನ ಇಲ್ಲ. ಅದರಲ್ಲಿ ನಾವು ಹಾಕೋದೇನು, ಒಂದು ಹನಿಯಷ್ಟು ನೀರನ್ನು ನಾವು ಸಮುದ್ರಕ್ಕೆ ಹಾಕ್ತಾ ಇದೀವಿ ಅಷ್ಟೇ. ನಾವು ಭಕ್ತರಾದ್ರೆ ನಾವು ಒಂದು ಹನಿಯನ್ನು ನೀರನ್ನು ಹಾಕ್ತಾ ಇದೀವಿ. ಸೊ ನಾವು ಭಕ್ತಿಯನ್ನು ಮಾಡಿದ್ರೆ ಅದು ನಾವು ಒಂದು ಹನಿಯನ್ನು ನೀರನ್ನು ಸಮುದ್ರಕ್ಕೆ ಹಾಕ್ತಿದ್ವಿ. ಸಮುದ್ರಕ್ಕೆ ಏನಾಗ್ತಕ್ಕೆ ಏನು ಕಷ್ಟ ಆಗ್ತವೆ? ಏನೂ ಆಗುದಿಲ್ಲ. ಸೊ ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಆ ನೀರನ್ನು ನಾವು ಸಮುದ್ರಕ್ಕೆ ಹಾಕುವುದರಿಂದ ನಮಗೆ ಭಗವಂತನ ಅನುಗ್ರಹ ಸಿಗುತ್ತೆ ಮತ್ತು ನಾವು ಭಗವಂತನ ಪ್ರಸಾದವನ್ನು ಸ್ವೀಕರಿಸುವ ಮೂಲಕ ನಮ್ಮ ಚೇತೋದರ್ಪಣ ಆಗುತ್ತೆ. ಅಂದ್ರೆ ಚೇತೋದರ್ಪಣ ಮಾರ್ಜನಂ, ನಮ್ಮ ದರ್ಪಣ ಮಾರ್ಜನವಾಗುತ್ತೆ. ಮಾರ್ಜನ ಅಂದ್ರೆ ಕ್ಲೀನ್ ಆಗುತ್ತೆ ಅಂತ ಹೇಳಿ. ಸೊ ಹರಿನಾಮ ಸಂಕೀರ್ತನೆ ಮಾಡುವುದರಿಂದ, ಹರೇ ಕೃಷ್ಣ ಮಂತ್ರ ಜಪ ಮಾಡುವುದರಿಂದ ನಮ್ಮ ಹೃದಯ ಶುದ್ಧವಾಗುತ್ತೆ. ಭಗವಂತನಿಗೆ ಅಂತೂ ಯಾವ ದೋಷನೂ ಇಲ್ಲ. ಅವನು ಸಚ್ಚಿದಾನಂದ ವಿಗ್ರಹ. ಸೊ ಹೀಗಾಗಿ ಭಕ್ತನ ಹಿತಕ್ಕಾಗಿ ಪ್ರತಿಬಿಂಬದ ತತ್ವ ಏನು ಅಂದ್ರೆ, ಇಲ್ಲಿ ಪ್ರತಿಬಿಂಬದ ಉಪಮೆಯನ್ನು ಅಂದ್ರೆ ಉದಾಹರಣೆಯನ್ನು ಪ್ರಹ್ಲಾದ ಮಹಾರಾಜರು ಬಹಳ ಸೂಕ್ಷ್ಮವಾದ ಒಂದು ಉಪಮೆಯನ್ನು ಕೊಟ್ಟಿದ್ದಾರೆ. ಸೊ ನಾವು ನಮ್ಮ ಮುಖದ ಅಲಂಕಾರ ಮಾಡಿದ್ರೆ ಏನಾಗುತ್ತೆ, ಅದೇ ಹಾಗೆ ಕನ್ನಡಿಯಲ್ಲೂ ಅದೇ ರೀತಿಯ ಪ್ರತಿಬಿಂಬ ಕಾಣಿಸುತ್ತೆ. ಸೊ ಹಾಗೆಯೇ ನಾವು ಭಗವಂತನ ಸೇವೆ ಮಾಡಿದ್ರೆ ನಮ್ಮಲ್ಲಿ ಪರಿವರ್ತನೆ ಆಗುತ್ತೆ. ನಾವು ನಮ್ಮ ಮುಖವನ್ನು ತೊಳ್ಕೊತಾ ಇದ್ರೆ ಏನಾಗುತ್ತೆ, ನಮ್ಮ ಮುಖ ಕನ್ನಡಿಯಲ್ಲಿ ಚೆನ್ನಾಗಿ ಕಾಣಿಸುತ್ತೆ.
ಸೊ ಅದರಿಂದ ಭಗವಂತನ ಮುಖದಲ್ಲಿ ಬದಲಾವಣೆ ಆಗುದಿಲ್ಲ. ಭಗವಂತನ ಮುಖ ಆಲ್ರೆಡಿ ಸಚ್ಚಿದಾನಂದ ಸ್ವರೂಪ, ಅಲ್ಲಿ ಏನು ಹಾಕ್ಬೇಕಾಗಿಲ್ಲ. ಅದನ್ನು ಸುಂದರವಾಗಿ ಕಾಣಲಿಕ್ಕೆ ಅತ್ಯಂತ ಮನೋಹರವಾದ ರೂಪ ಭಗವಂತನದು. ಸೊ ಅದಕ್ಕಿಂತ ಮನೋಹರವಾದ ರೂಪ ಇಲ್ವೇ ಇಲ್ಲ. ಅತ್ಯಂತ ಮನೋಹರವಾದ ರೂಪ ಜಗತ್ತಿನದ್ದು. ಸೊ ಅದರಲ್ಲಿ ಮತ್ತೆ ಏನು ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ? ಅದಕ್ಕೆ ಸಂಪೂರ್ಣ ಪರಿಪೂರ್ಣ ಇದು ಸುಂದರವಾದ ರೂಪ. ಸೊ ನಾವು ಭಗವಂತನ ಸೇವೆ ಮಾಡುವುದರಿಂದ, ನಾವು ಭಗವಂತನಲ್ಲಿ ಒಂದು ಒಂದು ಆ ಇಚ್ಛೆಯನ್ನು ಬೆಳೆಸಿಕೊಳ್ಳುವುದರಿಂದ, ಭಗವಂತನ ಸಾನ್ನಿಧ್ಯವನ್ನು ಹೆಚ್ಚು ಹೆಚ್ಚು ಇಷ್ಟಪಡುವುದರಿಂದ ಏನಾಗುತ್ತೆ, ಭಗವಂತನ ಅಂಶಗಳು ನಮ್ಮ ಮುಖದಲ್ಲಿ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ. ಸೊ ನಾವು ಮತ್ತೆ ನಾವು ಕೃಷ್ಣ ಜಪ ಹರಿನಾಮ ಸಂಕೀರ್ತನೆ ಮಾಡುವುದರಿಂದ, ಈ ಹರಿನಾಮ ಸಂಕೀರ್ತನೆ ಯುಗ ಧರ್ಮ. ಈಗ ಕಲಿಯುಗಕ್ಕೆ ಹರಿನಾಮ ಸಂಕೀರ್ತನೆ ಯುಗ ಧರ್ಮ. ಸೊ ಯುಗ ಧರ್ಮವನ್ನು ನಾವು ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ರೆ ಏನಾಗುತ್ತೆ, ನಮ್ಮಲ್ಲಿ ಪರಿವರ್ತನೆ ಆಗುತ್ತೆ. ನಾವು ಪರಿಶುದ್ಧರಾಗ್ತೇವೆ. ಯಾವಾಗ ಪರಿಶುದ್ಧರಾಗ್ತೇವೆ? ಭಗವಂತನ ಸಂಕೀರ್ತನೆಗಳನ್ನು, ಭಗವಂತನ ನಾಮಸ್ಮರಣೆಯಿಂದ, ಭಗವಂತನ ಭಕ್ತರ ಒಂದು ಸಂಘದಿಂದ ನಾವು ಯಾವಾಗ ಪರಿಪೂರ್ಣವಾಗಿ ಶುದ್ಧರಾಗ್ತೇವೆ, ನಾವು ಉದ್ಧಾರವಾಗ್ತೇವೆ. ಸೊ ಅದೇ ರೀತಿ ಕೃಷ್ಣನ ಸ್ವೀಕಾರ ನಮ್ಮನ್ನು ಕೃಷ್ಣ ಸ್ವೀಕಾರ ಮಾಡ್ತಾ ಇದೆ. ನಾವು ಕೊಡುವ ಒಂದು ಏನೇ ಕೊಟ್ಟರು ಭಗವಂತ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ. ಅದು ಅವನ ಕೃಪೆಯ ಚಿಹ್ನೆ. ಯಾರಿಗಾದ್ರೂ ಶ್ಲೋಕ ನೆನಪಿದ್ಯಾ? ಪತ್ರಂ ಪುಷ್ಪಂ ಫಲಂ ತೋಯಂ ಸಂಪೂರ್ಣವಾಗಿ ಭಗವದ್ಗೀತೆ 9:26ನೇ ಶ್ಲೋಕ. ಪ್ರಭುಜಿ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತೇನ ಅಶ್ನಾಮಿ ಪ್ರಯತಾತ್ಮನಃ. ಹರಿ ಬೋಲ್, ಹರಿ ಬೋಲ್. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪತ್ರಂ ಪುಷ್ಪಂ ಫಲಂ ತೋಯಂ, ಭಗವದ್ಗೀತೆ 9ನೇ ಶ್ಲೋಕ, 9ನೇ ಅಧ್ಯಾಯ 26ನೇ ಶ್ಲೋಕ. ಯಾರು ಅದರ ಭಾವಾರ್ಥ ಏನು ಅಂದ್ರೆ, ಕೃಷ್ಣ ಸ್ವಯಂ ಹೇಳ್ತಾ ಇದ್ದಾನೆ, ಯಾರು ಭಕ್ತಿಯಿಂದ ಒಂದು ಎಲೆ ಅಂದ್ರೆ ತುಳಸಿ ದಳ, ಇಲ್ಲಿ ಎಲೆ, ಒಂದು ಹೂವು, ಒಂದು ಫಲ, ಅಥವಾ ಒಂದು ಸ್ವಲ್ಪ ನೀರನ್ನು, 1-2 ಚಮಚ ನೀರನ್ನಾದ್ರೂ, ಸ್ವಚ್ಛವಾದ ನೀರನ್ನಾದ್ರೂ ಅರ್ಪಿಸ್ತಾರೋ, ಅದನ್ನು ನಾನು ತುಂಬಾ ಪ್ರೀತಿಯಿಂದ, ಹರ್ಷದಿಂದ ಸ್ವೀಕರಿಸ್ತೇನೆ ಅಂತ ಹೇಳ್ತಾರೆ. ಇಲ್ಲಿ ಭಕ್ತಿ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಅಂತ ಯಾರು ಹೇಳಲಿಕ್ಕೆ ಆಗೋದಿಲ್ಲ. ನೀರಂತೂ ಎಲ್ಲರ ಹತ್ರ ಇದ್ದೇ, ಏನು ಇಲ್ಲ ಅಂದ್ರೂ ನೀರಾದ್ರೂ ಇದ್ದೇ ಇರುತ್ತೆ. ನೀರು ಕುಡಿದ ಮನುಷ್ಯ ಬದುಕಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅದರಿಂದ ಒಂದು ನೀರಾದ್ರೂ ಇರುತ್ತೆ. ಕುಡಿಯುವ ನೀರನ್ನು ಭಗವಂತನಿಗೆ ಅರ್ಪಿಸಿ ಆ ನೀರನ್ನು ತೀರ್ಥ ಸ್ವರೂಪವಾಗಿ ನಾವು ಸ್ವೀಕರಿಸಬಹುದು. ಅದರಿಂದಾನೇ ಭಗವಂತ ತುಂಬಾ ಹರ್ಷದಿಂದ, ಪ್ರೀತಿಯಿಂದ ಸ್ವೀಕರಿಸ್ತಾನೆ. ಇನ್ನು ಇದಕ್ಕಿಂತ ಹೆಚ್ಚು ಅವನು ಕಲಿಯುಗಕ್ಕೆ ಇನ್ನೇನು ಕೊಡ್ಲಿಕ್ಕೆ ಸಾಧ್ಯ? ಭಗವಂತ ಅಷ್ಟು ಕೊಟ್ಟಿದ್ದಾನೆ. ಇಲ್ಲಿ ಭಕ್ತಿಯೇ ಮುಖ್ಯ. ಅರ್ಪಣೆ ಮಾಡುವ ನೀರಿನಲ್ಲಿ ಅರ್ಪಣೆ ಮಾಡುವ ವಸ್ತುವಿನಲ್ಲಿ ಭಕ್ತಿ ಇಲ್ಲ. ನಾವು ಎಷ್ಟು ಪ್ರೀತಿಯಿಂದ ಕೊಡ್ತೇವೆ ಅದು ಮುಖ್ಯ. ಸೊ ಇದರಿಂದ ಏನಾಗುತ್ತೆ, ಭಗವಂತನಿಗೆ 1 ತೊಟ್ಟು ನೀರು ಕೊಟ್ಟಿರೋದ್ರಿಂದ ಏನಾಗುತ್ತೆ, ಸಮುದ್ರಕ್ಕೆ 1 ತೊಟ್ಟು ನೀರು ಹಾಕಿದ್ರೆ ಏನಾಗುತ್ತೆ? ಭಗವಂತನ ವಿಶಾಲವಾದ ಸಮುದ್ರ, ನಾವು ಭೂಮಿ ಮೇಲೆ ಎಷ್ಟು ಸಮುದ್ರ ನೋಡಿದೀವೋ ಅಷ್ಟೊಂದು ಕೋಟ್ಯಾಂತರ ಸಮುದ್ರಗಳನ್ನು ಒಟ್ಟಿಗೆ ಹಾಕಿದ್ರೆ ಭಗವಂತನ ಪ್ರೀತಿ. ಆ ಪ್ರೀತಿಯಲ್ಲಿ ನಾವು ಕೂಡ ಒಂದು ಹನಿ ಪ್ರೀತಿ ಯಾವ ಲೆಕ್ಕಕ್ಕೆ ಅಲ್ವಾ? ಆದ್ರೆ ಅದರಿಂದ ಏನಾಗುತ್ತೆ, ನಮ್ಮ ಹೃದಯ ಶುದ್ಧವಾಗುತ್ತೆ ಮತ್ತು ನಾವು ಭಗವಂತನ ಸಾನ್ನಿಧ್ಯವನ್ನು ಪಡಿಲಿಕ್ಕೆ ಅರ್ಹರಾಗ್ತೇವೆ. ಸೊ ಹಾಗಾಗಿ ಶರಣಾಗತಿ ಭಗವಂತನಿಗಾಗಿ ಅಲ್ಲ, ನಮ್ಮ ಭಕ್ತರಾದ ನಮ್ಮ ಹಿತಕ್ಕಾಗಿ. ಸೊ ಅಜ್ಞಾನಿಗಳು ಏನ್ ಮಾಡ್ತಾರೆ, ಅಜ್ಞಾನಿಗಳಿಗೆ ಒಂದು ಕನ್ಫ್ಯೂಷನ್ ಇಲ್ಲಿ. ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಯಾರಾದ್ರೂ ಕಂಪ್ಲೀಟ್ ಮಾಡ್ತಾರೆ ಈ ಶ್ಲೋಕ? ಭಗವದ್ಗೀತೆಯ 66ನೇ ಶ್ಲೋಕ, 18ನೇ ಅಧ್ಯಾಯದು. ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಹರಿ ಕೃಷ್ಣ, ಹರಿ ಬೋಲ್. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಸೊ ಇದರ ಭಾವಾರ್ಥ ಏನು ಅಂದ್ರೆ, ಅರ್ಥ ಏನು ಅಂದ್ರೆ, ಎಲ್ಲಾ ಧರ್ಮಗಳನ್ನು ತ್ಯಜಿಸಿ ನನಗೆ ಶರಣಾಗು. ಮೋಕ್ಷಯಿಷ್ಯಾಮಿ ಮಾ ಶುಚಃ. ಕೇವಲ ನನಗೆ ಮಾತ್ರ ಶರಣಾಗು. ಭಗವಂತ ಎಲ್ಲ ಹೇಳ್ತಾರೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ. ಅಲ್ಲಿ ಈ ಶಬ್ದ ಮಾಮೇಕಂ ಅನ್ನೋದು ತುಂಬಾ ಮುಖ್ಯವಾದ ಶಬ್ದ. ಮಾಮೇಕಂ ಶರಣಂ ವ್ರಜ, ನನಗೆ ಮಾತ್ರ ಶರಣನಾಗು ಅಂತ ಹೇಳ್ತಾ ಇದ್ದಾನೆ. ಎಲ್ಲೆಲ್ಲೋ ಹೋಗಿ ಶರಣಾಗ್ಬೇಡ ನೀನು. ಆ ಮರಕ್ಕೆ, ಈ ಗಿಡಕ್ಕೆ, ಅಲ್ಲಿಗೆ ಇಲ್ಲಿಗೆ, ಆ ದೇವತೆಗಳಿಗೆ ಎಲ್ಲ ಶರಣಾಗುವ ಅವಶ್ಯಕತೆ ಇಲ್ಲ. ನೀನು ಪ್ರಾರ್ಥನೆಯನ್ನು ಮಾಡಬಹುದು, ಅದೇ ಶರಣಾಗತನಾಗ್ಬೇಕಾಗಿರೋದು ನನಗೆ. ಮಾಮೇಕಂ ಶರಣಂ ವ್ರಜ. ನಾನು ಏನ್ ಮಾಡ್ತೇನೆ, ನನಗೆ ಶರಣಾದ್ರೆ ನಿನ್ನನ್ನು ಎಲ್ಲ ಪಾಪಗಳಿಂದ ಮುಕ್ತಗೊಳಿಸುತ್ತಾನೆ. ನೀನು ಹೆದರಬೇಡ, ನೀನು ಚಿಂತಿಸಬೇಡ. ಮಾಮೇಕಂ ಶರಣಂ ವ್ರಜ. ಸೊ ಇದರ ವಿವರಣೆಯನ್ನು ನಾವು ನೋಡೋದಾದ್ರೆ, ಇದು ಭಗವದ್ಗೀತೆಯ ಅಂತಿಮ ಸಾರಾಂಶ. ಇದು ಕೇವಲ ಒಂದು ಶ್ಲೋಕದಲ್ಲಿ ಭಗವಂತ ಮಿಕ್ಕ 700 ಶ್ಲೋಕಗಳ ಅರ್ಥವನ್ನು ಇಲ್ಲಿ ಕೊಟ್ಬಿಟ್ಟಿದ್ದಾನೆ. ಏನ್ ಮಾಡ್ಬೇಕು, ಏನು ಮಾಡ್ಬೇಕಾಗಿಲ್ಲ, ಕೇವಲ ಮಾಮೇಕಂ ಶರಣಂ ವ್ರಜ ಅಷ್ಟ ಮಾಡಿದ್ರೆ ಸಾಕು. ಸರ್ವಧರ್ಮಾನ್ ಪರಿತ್ಯಜ್ಯ. ಇಲ್ಲಿ ಧರ್ಮ ಅಂದ್ರೆ ನಮ್ಗೆಲ್ಲ ಗೊತ್ತಿರುವ ಹಾಗೆ ಇಸ್ಲಾಂ ಧರ್ಮ, ಮುಸ್ಲಿಂ ಧರ್ಮ, ಇದು ಕ್ರಿಶ್ಚಿಯನ್ ಧರ್ಮ, ಹಿಂದೂ ಧರ್ಮ, ಇವೆಲ್ಲ ಧರ್ಮಗಳಲ್ಲ. ಇವೆಲ್ಲ ಕೇವಲ ಮತಗಳು. ಧರ್ಮವನ್ನು ಮಾಡ್ಲಿಕ್ಕೆ
ಕೇವಲ ಒಬ್ಬನಿಗೆ ಮಾತ್ರ ಅಧಿಕಾರ ಇರುವುದು, ಅದು ಕೃಷ್ಣ ಪರಮಾತ್ಮನಿಗೆ ಮಾತ್ರ, ಭಗವಂತನಿಗೆ ಮಾತ್ರ ಧರ್ಮವನ್ನು ಮಾಡಲಿಕ್ಕೆ ಸಾಧ್ಯ. ಮಿಕ್ಕಿದವ್ರಿಗೆ ಯಾರಿಗೂ ಧರ್ಮವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯರಿಗೆ ಯಾವ ಯೋಗ್ಯತೆಯೂ ಇಲ್ಲ ಧರ್ಮಗಳನ್ನು ಮಾಡಲಿಕ್ಕೆ. ಆದ್ರೆ ನಾವು ಪ್ರತಿಯೊಂದು ರೋಡ್ಗೆ ಒಂದೊಂದು ಧರ್ಮ ಮಾಡ್ಕೊಂಡು ಕೂತಿದ್ದೇವೆ ಈಗ. ಸೊ ಅದರಿಂದ ಏನ್ ಮಾಡ್ತೇವೆ, ಅಲ್ಲೊಂದು ಧರ್ಮ, ಇಲ್ಲೊಂದು ಧರ್ಮ, ಅಲ್ಲೊಂದು ದೇವಸ್ಥಾನ, ಇಲ್ಲೊಂದು ದೇವಸ್ಥಾನ, ಕಲ್ಲಿಗೆ ದೇವಸ್ಥಾನ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಜನಗಳು. ಅದು ಕೃಷ್ಣನಿಗೆ ಡೌಟ್ ಇಲ್ಲ, ಎಲ್ಲೂ ಆಗ್ತಾ ಇಲ್ಲ. ಅದು ಕೃಷ್ಣನಿಗೆ ಎಲ್ಲಿವರೆಗೂ ಡೌಟ್ ಇಲ್ಲ ಆಗೋದಿಲ್ವೋ ಅದು ಏನು ಅರ್ಥ ಇಲ್ಲ. ಅದಕ್ಕೆ ಭಗವಂತ ಹೇಳ್ತಾನೆ ಇದೊಂದು ಆ ಧರ್ಮಗಳೆಲ್ಲ ನಾವು ಬಿಡ್ಬೇಕಾಗಿರೋದು. ಆ ಧರ್ಮದಿಂದ ಏನಿವೆ ಯಾವುದು ಪ್ರಯೋಜನ ಇಲ್ಲ. ಸೊ ನಾವು ಬಿಡ್ಬೇಕಾಗಿರೋ ಧರ್ಮ ಏನು, ನಾವು ಮಾಡ್ಬೇಕಾಗಿರೋ ಕರ್ತವ್ಯಗಳ ಬಗ್ಗೆ ಭಗವಂತ ಎಲ್ಲಿ ಮಾತಾಡ್ತಾ ಇದ್ದಾನೆ. ನಾನು ಪತ್ನಿ ಧರ್ಮ, ಪತಿ ಧರ್ಮ, ಆ ಧರ್ಮ, ಈ ಧರ್ಮ, ಅವಕ್ಕೆಲ್ಲ ಪ್ಯಾರಲಲ್ ಆಗಿ ಮಾಡ್ಕೊಂಡು ಹೋಗಿ. ಆದ್ರೆ ನನಗೆ ಶರಣಾಗತರಾಗ್ಕೊಂಡು ಆ ಧರ್ಮಗಳನ್ನ ಮಾಡಿ. ಸೊ ಯಾವಾಗ ನಮಗೆ ಅದಕ್ಕೆ, ಯಾಕಂದ್ರೆ ನಾವು ಅದು ಕಲಿಯುಗದಲ್ಲಿ ಎಲ್ಲವನ್ನು ಬಿಟ್ಟು ಹೋಗ್ಲಿಕ್ಕೆ ಕಾಡಿಗೆ ಹೋಗ್ಲಿಕ್ಕೆ ಆಗಲ್ಲ. ಸತ್ಯಯುಗದಲ್ಲಿ, ದ್ವಾಪರ ಯುಗದಲ್ಲಿ ಅದೆಲ್ಲ ಮಾಡ್ಬೋದಾಗಿತ್ತು. ನಾವು ಎಲ್ಲವನ್ನು ಬಿಟ್ಬಿಟ್ಟು ಎಲ್ಲವನ್ನು ಬಿಟ್ಬಿಟ್ಟು ನಾನು ಇಲ್ಲಿಂದ ಇನ್ ಮುಂದೆ ನಾನು ಹಿಮಾಲಯದಲ್ಲಿ ಹೋಗ್ತೇನೆ ಅಥವಾ ಅರಣ್ಯದಲ್ಲಿ ಹೋಗಿ ತಪಸ್ಸು ಮಾಡ್ತೇನೆ, ಅದು ಮಾಡ್ಬೋದಾಗಿತ್ತು ಹಿಂದಿನ ಕಾಲದಲ್ಲಿ. ಈಗಿನ ಕಾಲದಲ್ಲಿ ಅರಣ್ಯನೇ ಇಲ್ಲ ಅಲ್ವಾ. ಎಲ್ಲ ರಾಜಕಾರಣಿಗಳು ಅರಣ್ಯಗಳು ತಮ್ಮ ಹೆಸರಿಗೆ ಬರ್ಕೊಂಡ್ಬಿಟ್ಟಿದ್ದಾರೆ. ಸೊ ಅದ್ರಿಂದ ನಿಮ್ಗೆ ಅರಣ್ಯನೂ ಸಿಗೋದಿಲ್ಲ. ಸೊ ಇನ್ನೇನ್ ಮಾಡೋದು ಇವಾಗ? ಅದನ್ನ ಭಗವಂತ ಹೇಳಿದಾನೆ. ಇದು ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ, ಎಲ್ಲೂ ಸನ್ಯಾಸ ತಗೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಎಲ್ಲಿದ್ದೀರೋ ಅಲ್ಲೇ ಸರ್ವಧರ್ಮಾನ್ ಪರಿತ್ಯಜ್ಯ, ಎಲ್ಲಿದ್ದೀರೋ ಅಲ್ಲೇ ಇರಿ, ಅಲ್ಲೇ ಕೇವಲ ಭಗವಂತನಿಗೆ ಶರಣಾಗಿ ಅಷ್ಟೇ ಮಾಡ್ಬೇಕಾಗಿರೋದು ನಾವು. ಸೊ ಭಗವಂತ ಏನ್ ಮಾಡ್ತಾನೆ, ನಾವು ನಿನ್ನನ್ನು ಎಲ್ಲಾ ಪಾಪಗಳಿಂದ ಮುಕ್ತಗೊಳಿಸುತ್ತೇನೆ. ಈ ಶ್ಲೋಕ ಇದು ಭಗವದ್ಗೀತೆಯ ಶಿರೋಮಣಿ ಅಥವಾ ಭಗವದ್ಗೀತೆಯ ರತ್ನ ಅಂತ ಕರೀತಾರೆ. ಇದು ಭಗವದ್ಗೀತೆಯ ಪರಮ ತತ್ವವನ್ನು ಸಾರುವ ಶ್ಲೋಕ ಇದು. ಇಡೀ ಗೀತೆಯಲ್ಲಿ ನಾವು ನೋಡಿದ್ದೀವಿ, 2ನೇ ಅಧ್ಯಾಯದಿಂದ ಭಗವಂತ ಯಾವಾಗ ಶಿಷ್ಯ ಮಾಂ ಪ್ರಪಶ್ಯಂತಿ ಅಂತ ಯಾವಾಗ ಅರ್ಜುನ ಹೇಳ್ತಾನೆ, ಭಗವಂತ ಶ್ರೀಕೃಷ್ಣ ನನ್ನನ್ನು ಶಿಷ್ಯನಾಗಿ ನೀನು ಸ್ವೀಕರಿಸು, ನಾನು ದ್ವಂದ್ವದಲ್ಲಿದ್ದೇನೆ, ನನ್ನನ್ನು ಸ್ವೀಕರಿಸು, ನನ್ನನ್ನು ಶಿಷ್ಯನಾಗಿ ಸ್ವೀಕರಿಸು, ನನಗೆ ಬೋಧನೆ ಮಾಡುವಂತ ಯಾವಾಗ ಕೇಳ್ಕೊಳ್ತಾನೆ, ಅಲ್ಲಿಂದ ಕೃಷ್ಣ ವಿವಿಧ ಮಾರ್ಗಗಳನ್ನು ವಿವರಿಸ್ಕೊಂಡು ಬಂದಿದ್ದಾನೆ. ಭಕ್ತಿ ಯೋಗ, ಕರ್ಮಯೋಗ, ಜ್ಞಾನ ಯೋಗ, ಇದೇ ರೀತಿಯ ಅನೇಕ ಯೋಗಗಳು, 3-4 ಯೋಗಗಳ ಬಗ್ಗೆ ಮಾತಾಡಿದಾನೆ ಅವನು. ಸೊ ಅದೇ ರೀತಿ ತನ್ನ ಅನಂತ ಐಶ್ವರ್ಯಗಳ ಬಗ್ಗೆ ಮಾತಾಡಿದ್ದಾನೆ. ಏನು ತಿನ್ಬೇಕು, ಏನು ತಿನ್ಬಾರ್ದು, ಬ್ರಾಹ್ಮಣರಂದ್ರೆ ಏನು, ಶೂದ್ರ ಅಂದ್ರೆ ಏನು, ಕ್ಷತ್ರಿಯ ಅಂದ್ರೆ ಏನು, ವೈಶ್ಯ ಅಂದ್ರೆ ಏನು, ಯಾರು ಹೇಗೆ ಮಾಡಬೇಕು, ಸ್ವಧರ್ಮ ಅಂದ್ರೆ ಏನು, ಈ ರೀತಿಯಾಗಿ ಕೊನೆಗೆ ಅವನು ವಿಶ್ವರೂಪವನ್ನು ತೋರಿಸಿದ್ದಾನೆ. ಆಮೇಲೆ ಈ ರೀತಿಯಾಗಿ ಎಲ್ಲವನ್ನು ತೋರಿಸಿದಾನೆ. ಅವನು ಎಲ್ಲವನ್ನು ಹೇಳ್ಕೊಟ್ಟಿದ್ದಾನೆ ಭಗವಂತ ಅರ್ಜುನನಿಗೆ. ಅಂದ್ರೆ ಅರ್ಜುನ ಮೂಲಕವೇ ನಮ್ಗೆಲ್ಲ ಹೇಳ್ಕೊಟ್ಟಿದ್ದಾನೆ. ಕೊನೆಯಲ್ಲಿ ಈ ಶ್ಲೋಕ ಹೇಳ್ತಾನೆ, ಇದು ಕೊನೆಯ ಶ್ಲೋಕ ಭಗವಂತನದ್ದು, 18ನೇ ಅಧ್ಯಾಯದ 66ನೇ ಶ್ಲೋಕ. ಈ 66ನೇ ಶ್ಲೋಕದೇನು ಹೇಳ್ತಾರೆ, ಸರ್ವಧರ್ಮಾನ್ ಪರಿತ್ಯಜ್ಯ, ನಾನು ಹೀಗೆ ಹೇಳಿದ್ದೀನಲ್ಲ ನಿನಗೆ, ಅದನ್ನೆಲ್ಲವನ್ನು ಬಿಡು ನೀನು ಅತ್ಲಾಗಿ. ಓಕೆನಾ? ಅದೆಲ್ಲ ಬಿಟ್ಬಿಟ್ಟು ನನ್ನ ಭಕ್ತಿಯನ್ನು ಮಾಡು. ಓಕೆ, ಅದೇ ಕೊನೆಯಲ್ಲಿ ಈ ಶ್ಲೋಕದಲ್ಲಿ ಭಕ್ತಿ ಯೋಗವೇ ಪರಮ ಮಾರ್ಗ ಅಂತ ಹೇಳಿ ಭಗವಂತ ಹೇಳಿದ್ದಾನೆ. ಸರ್ವಧರ್ಮ ಎನ್ನುವುದು ಸಾಮಾನ್ಯ ಧಾರ್ಮಿಕ, ಸಾಮಾಜಿಕ ವ್ಯಕ್ತಿಯ ವೈಯಕ್ತಿಕ ಕರ್ತವ್ಯಗಳು ಅಷ್ಟೇ ಇವು. ಸೊ ಇಲ್ಲಿ ಕೃಷ್ಣನು ಎಲ್ಲಾ ಕರ್ಮಗಳನ್ನು ತ್ಯಜಿಸು ಎಂಬುದನ್ನು ಅಧರ್ಮದಲ್ಲಿ ತೊಡಗಿಸಿಕೊಳ್ಳು ಎಂದು ಅಲ್ಲ, ಎಲ್ಲವನ್ನು ಬಿಟ್ಬಿಟ್ಟು ಅಧರ್ಮ ಮಾಡುವಂತಲ್ಲ. ಈ ಕರ್ಮಗಳನ್ನ ನಾವು ಬಿಟ್ಬಿಟ್ರೆ ಪಿತೃಧರ್ಮ ನಾವು ಮಾಡಬೇಕು, ಅಂದ್ರೆ ತಂದೆಯ ಧರ್ಮವನ್ನು ಮಾಡಬೇಕು, ಭಾತೃಗಳ ಧರ್ಮವನ್ನು ಮಾಡಬೇಕು, ಒಂದು ಗಂಡನ ಧರ್ಮವನ್ನು ಮಾಡಬೇಕು, ಪತ್ನಿಯ ಧರ್ಮವನ್ನು ನಾವು ಮಾಡಬೇಕು, ಮಕ್ಕಳ ಒಂದು ತಂದೆ ತಾಯಿಗಳನ್ನು ನೋಡ್ಕೊಳ್ಳೋ ಧರ್ಮವನ್ನು ನೋಡ್ಬೇಕು. ಅದನ್ನೆಲ್ಲ ಬಿಟ್ಬಿಟ್ಟು ಅಧರ್ಮ ಮಾಡುವಂತ ಹೇಳ್ತಾ ಇಲ್ಲ ಭಗವಂತ ಇಲ್ಲಿ. ಬದಲಾಗಿ ಭಗವಂತನಿಗೆ ಶರಣಾಗುವ ದಿವ್ಯ ಮಾರ್ಗವನ್ನು ಅವನೇ ಹೇಳ್ತಾ ಇದ್ದಾರೆ. ಸೊ ಇದು ಭಗವಂತ ಹೇಳ್ತಾ ಇದ್ದಾನೆ, ನೀನು ಎಷ್ಟು ನನ್ನ ಮೇಲೆ ಡಿಪೆಂಡ್ ಆಗ್ತೀಯೋ ಅಷ್ಟು ನಿನ್ನ ಎಲ್ಲವನ್ನು ನಾನು ಇಟ್ಕೊಳ್ತೇನೆ, ನೀನು ಕೇವಲ ನನಗೆ ಶರಣಾಗು. ಇದು ಭಗವಂತನ ಇದು ಭರವಸೆ. ಇಲ್ಲಿ ನಿರ್ಗುಣ ಭಕ್ತಿ ಯೋಗವೇ ಪರಮಧರ್ಮ, ಭಗವಂತನಿಗೆ ಶರಣಾಗುವುದೇ ನನ್ನ ಪರಮ ಕರ್ತವ್ಯ. ಶ್ರೀಲ ಪ್ರಭುಪಾದ ಒಬ್ಬ ಶಿಷ್ಯರು ಕೇಳ್ತಾರೆ ಅಮೆರಿಕದಲ್ಲಿ, ಪ್ರಭುಪಾದ್ ನೀವೆಲ್ಲ ಹೇಳ್ತಾ ಇದ್ದೀರಾ ಎಲ್ಲ ಬಿಟ್ಬಿಡಿ ಅಂದ್ಬಿಟ್ಟು, ಎಲ್ಲ ಬಿಟ್ಬಿಟ್ಟು ಕೃಷ್ಣನಲ್ಲಿ ಶರಣಾಗಿ ಅಂದ್ಬಿಟ್ಟು, ಸೊ ನಾನು ಇವಾಗ ಹೆಂಗೆ ಬಿಡೋದು, ಇದನ್ನೆಲ್ಲ ಬಿಡಕ್ಕಾಗೋದಿಲ್ಲ ಅಷ್ಟು ಹೇಳ್ತಾ ಇದ್ದಾರೆ. ಭಗವಂತ ಹೇಳ್ತಾ ಇರೋದು ನನಗೆ ಶರಣಾಗು ಅಂತ ಹೇಳ್ತಾ ಇದ್ದಾರೆ. ಸೊ ನನಗೆ ಶರಣಾಗ್ಬೇಕು ಅಂದ್ರೆ ನಾನು ಹೇಗೆ ಶರಣಾಗೋದು? ತುಂಬಾ ಕಷ್ಟ ಅಲ್ವಾ? ಎಷ್ಟು ಟೈಮ್ ತಗೊಳುತ್ತೆ ಶರಣಾಗತನಾಗ್ಲಿಕ್ಕೆ? ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನೀನು ಶರಣಾಗ್ಬೇಕು ಅಂದ್ರೆ ಈಗ ಒಂದು ಕ್ಷಣದಲ್ಲಿ ನೀನು ಶರಣಾಗ್ಬೋದು, ಅಲ್ಲಿಂದ ಭಗವಂತ ನಿನ್ನ ನೋಡ್ಕೊಳ್ತಾನೆ. ಸೊ ಅಷ್ಟು ಸುಲಭ ಇದು ಅಂತ ಹೇಳ್ತಾರೆ. ಸೊ ಆದ್ರೆ ಅದನ್ನು ನಾವು ಮಾಡ್ಲಿಕ್ಕೆ ಅಷ್ಟೇ ಕಷ್ಟ ಇದೆ. ಸೊ ಅದರಿಂದ ನಾವು ನಮ್ಮ ಕರ್ಮಗಳನ್ನು ತ್ಯಜಿಸುವ, ಅಧರ್ಮದಲ್ಲಿ ತೊಡಗಿಸಿಕೊಳ್ಳುವಂತ ಕೃಷ್ಣ ಹೇಳ್ತಾ ಇಲ್ಲ ಇಲ್ಲಿ. ಬದಲಾಗಿ ಅವೆಲ್ಲದ ಜೊತೆಗೆ ಕೃಷ್ಣನಿಗೆ ಶರಣಾಗುವ ದಿವ್ಯ ಮಾರ್ಗವನ್ನು ಇಲ್ಲಿ ಹೇಳಲಾಗಿದೆ. ಇಲ್ಲಿ ಮತ್ತೆ ಮತ್ತೆ ಹೇಳ್ತಾ ಇದ್ರೆ, ನಿರ್ಗುಣ ಭಕ್ತಿ ಯೋಗ್ಯವೇ ಪರಮಧರ್ಮ, ಭಗವಂತನಿಗೆ ಶರಣಾಗುವುದೇ ಪರಮ ಕರ್ತವ್ಯ. ಇಲ್ಲಿ ಕೃಷ್ಣ ಹೇಳಿದಾನೆ, ಮಾಮೇಕಂ ಶರಣಮೃಜ, ನನಗೆ ಮಾತ್ರ ಶರಣಾಗು. ಇಲ್ಲಿ ಏಕಂ ಒಂದು ಶಬ್ದ ತುಂಬಾ ಮುಖ್ಯ. ನಾವು ಈಗಾಗಲೇ ನೋಡಿದ್ವಿ, ಭಗವಂತ ಏಕೈಕ ಶರಣ್ಯ.
ಅಂದ್ರೆ ಶರಣಾಗತಿಯನ್ನು ಪಡೆಯಲಿಕ್ಕೆ ವ್ಯಕ್ತಿ ಯಾರು, ಏಕೈಕ ಶರಣ ಯಾರು, ಅದು ಭಗವಂತ ಕೃಷ್ಣ. ಇಲ್ಲಿ ಬಾಹ್ಯ ಪುಣ್ಯ ಕರ್ಮಗಳು, ಕಠಿಣ ತಪಸ್ಸುಗಳು, ಜ್ಞಾನ ಯೋಗ ಇವೆಲ್ಲವನ್ನು ಬಿಡು ಅಂತ ಹೇಳ್ತಾ ಇರೋದು ಭಗವಂತ ಇಲ್ಲಿ. ಅಂದ್ರೆ ಪುಣ್ಯ ಕರ್ಮ ಮಾಡೋದು, ಕಠಿಣವಾದ ತಪಸ್ಸು ಮಾಡಿಕೊಳ್ಳೋದು. ಈಗ ಉದಾಹರಣೆಗೆ ರಾವಣನ ತಗೊಂಡ್ರೆ, ಒಂದು ಕಾಲಿ ಮೇಲೆ ಒಂದು ರಾವಣ ಇರ್ಬೋದು, ಹಿರಣ್ಯಕಶಿ ಇರ್ಬೋದು, ಇವರೆಲ್ಲ ಒಂದು ಕಾಲಿನ ಮೇಲೆ ನಿಂತುಕೊಂಡು ಕಠಿಣವಾದ ತಪಸ್ಸುಗಳನ್ನು ಸಾವಿರಾರು ವರ್ಷಗಳ ಕಾಲ ಮಾಡ್ತಾರೆ. ಅದು ಆ ರೀತಿಯ ಒಂದು ಕಾಲಿನ ಮೇಲೆ ನಿಂತುಕೊಂಡು ತಪಸ್ಸು ಇದು ಗೆದ್ದಲು ದೇಹವನ್ನು ತಿನ್ನುವಂತಹ ಪರಿಸ್ಥಿತಿ ಬಂದಾಗಲೂ ತಪಸ್ಸು ಮಾಡುವ ಆ ರೀತಿಯಾದ ತಪಸ್ಸುಗಳನ್ನು ಯಾವ ಶಾಸ್ತ್ರ ಧರ್ಮಗಳಲ್ಲೂ ಹೇಳಿಲ್ಲ. ಆದ್ರೆ ಅವರು ತಮ್ಮ ಹಠ ಸಾಧನೆಗಾಗಿ ಹಠಯೋಗ ಮಾಡ್ತಾ ಇದ್ದಾರೆ ಅವರು. ಸೊ ಅಂತ ಕಠಿಣ ತಪಸ್ಸುಗಳು, ಜ್ಞಾನ ಯೋಗ ಇವನ್ನೆಲ್ಲ ಬಿಟ್ಬಿಟ್ಟು ನನಗೆ ಶರಣಾಗು, ಅಂದ್ರೆ ಭಕ್ತಿಯನ್ನು ಮಾಡು. ಭಕ್ತಿಯನ್ನು ಮಾಡೋದ್ರಿಂದ ನಾನು ನಿನ್ನ ಎಲ್ಲ ಪಾಪಗಳನ್ನು ನಿರ್ಮೂಲನೆ ಮಾಡ್ತೇನೆ. ಇದು ನಿರ್ಭಯತೆಯಿಂದ ನೀನು ಹೇಳ್ತಾ ಇದ್ದೇನೆ. ಕೃಷ್ಣನು ನಮ್ಮನ್ನು ಪೋಷಣೆ ಮಾಡ್ತಾನೆ, ನಮ್ಮ ಎಲ್ಲ ಪಾಪಗಳನ್ನು ನಾಶ ಮಾಡ್ತಾನೆ. ಮತ್ತು ಶರಣಾಗತಿಯ ಮೂಲಕ ಭಗವಂತ ಹೇಳ್ತಾನೆ, ಅಹಂ ತ್ವಾಂ ಸರ್ವ ಪಾಪೇಜ್ಯೋ ಮೋಕ್ಷಯಿಷ್ಯಾಮಿ. ಭಗವಂತನು ನಮ್ಮ ಕರ್ತವ್ಯವೆನ್ನುವುದಿಲ್ಲ, ಬದಲಾಗಿ ನಮ್ಮ ಪಾಪ ಭಾರವನ್ನು ತೆಗೆದುಕೊಳ್ತೇನೆ ಅಂತ ಹೇಳ್ತಾ ಇದ್ದಾನೆ ಅವನು. ಸೊ ನಿನ್ನ ಕರ್ತವ್ಯಗಳು ಬಿಡು, ಅಥವಾ ನಿನ್ನ ಪಾಪ ಭಾರಗಳು ಎಷ್ಟಿದೆ ಇಷ್ಟು ಜನ್ಮದ್ದು, ಪದೇ ಪದೇ ಪ್ರತಿದಿನ ನಾವು ಎಷ್ಟೋ ಪಾಪಗಳನ್ನು ಮಾಡ್ತಾ ಇರ್ತೀವಿ, ನಮಗೆ ಗೊತ್ತಿಲ್ಲದೆ ಏನೋ ಪಾಪಗಳು ಮಾಡ್ತಾ ಇರ್ತೀವಿ. ಆ ಎಲ್ಲಾ ಪಾಪಗಳ ಕರ್ಮ ಫಲಗಳನ್ನು ನಾನು ನಾಶ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಸಾಮಾನ್ಯವಾಗಿ ನಮಗೆ ಗೊತ್ತಿರುವ ಹಾಗೆ ಕರ್ಮ ಫಲಗಳು ಅನಿವಾರ್ಯ. ನಾವು ಏನೇ ಮಾಡಿದ್ರು ಅದಕ್ಕೆ ಒಂದು ಕರ್ಮ ಫಲಗಳು ಇದ್ದೇ ಇರುತ್ತೆ. ಒಳ್ಳೆ ಫಲ ಇರ್ಬೋದು ಅಥವಾ ಕೆಟ್ಟ ಫಲ ಇರ್ಬೋದು. ಯಾರಾದ್ರೂ ಅದಕ್ಕೆ ನಮಗೆ ಶಾಪನೂ ಹಾಕ್ಬೋದು, ಯಾರಾದ್ರೂ ನಮ್ಗೆ ಅದಕ್ಕೆ ಅವಾರ್ಡು ಕೊಡಬಹುದು. ನಾವು ಮಾಡುವ ಒಳ್ಳೆ ಕೆಲಸಗಳಿಂದ ಹಲವಾರು ಜನಗಳಿಗೆ ಒಳ್ಳೇದಾಗ್ಬೋದು. ಸೊ ಅದೇ ರೀತಿ ಆ ಕೆಟ್ಟ ಕೆಲಸ ಏನ್ ನಡೀತಾ ಇತ್ತು ಇಷ್ಟು ದಿವಸ, ಅದರಿಂದ ಯಾರಿಗೂ ಬೆನಿಫಿಟ್ ಆಗ್ತಾ ಇರ್ತದೆ, ಅವರು ನಮ್ಗೆ ಶಾಪ ಹಾಕ್ತಾರೆ. ಒಟ್ಟಿನಲ್ಲಿ ಒಬ್ಬರಿಗೆ ಒಂದು 4 ಜನಕ್ಕೆ ಒಳ್ಳೆ ಕೆಲಸ ಆದ್ರೆ 4 ಜನಕ್ಕೆ ಕೆಟ್ಟದಾಗುತ್ತೆ. ಸೊ ಉದಾಹರಣೆಗೆ ನೋಡ್ಬೋದಾದ್ರೆ, ನಾವು ಇಲ್ಲಿ ಬೆಂಗಳೂರಿಂದ ಮೈಸೂರಿಗೆ ಎಕ್ಸ್ಪ್ರೆಸ್ ವೇ ಅಂತ ಒಂದು ಮಾಡಿದ್ರು, ಒಂದು 2 ವರ್ಷ ಆಯ್ತು. ಮಾಡಕ್ ಮುಂಚೆ 2 ರೋಡ್ಗಳ ಪಕ್ಕದಲ್ಲಿ ಸುಮಾರು 100 ಇದು ಹೋಟೆಲ್ಗಳು ಅವು ಇವು ಎಲ್ಲ ಇತ್ತು. ಸೊ ಅವ್ರದ್ದು ಈ ಓಡಾಡೋರಿಗೆ ಸುಲಭ ಆಯ್ತು. 1-1.5 ಗಂಟೆಯಲ್ಲಿ ನೀವು ಈ ಬೆಂಗಳೂರಿಂದ ಮೈಸೂರು ಹೋಗ್ಬೋದು, ಅಥವಾ ಮೈಸೂರು, ಇದು ಒಂದು ಸಣ್ಣ ಉದಾಹರಣೆ ಕೊಡ್ತಾರೆ. ಅದೇ ರೀತಿ ಎಲ್ಲ ಹೈವೇಗಳಲ್ಲೂ ಅದೇ ಕತೆ. ಸೊ ಇವಾಗ ಏನಾಯ್ತು, ಅಲ್ಲಿ ಯಾರು 100 ಇವ್ರ ಅಂಗಡಿಗಳೇನಿದ್ವು ಅವ್ರಿಗೆಲ್ಲ ಬಿಸ್ನೆಸ್ ಹೋಗೋಯ್ತು. ಸೊ ಅವರೆಲ್ಲ ಸರ್ಕಾರಕ್ಕೆ ಶಾಪ ಹಾಕ್ತಾ ಇದ್ರು. ಈ ರೀತಿಯಾಗಿ ನೀವು ಒಳ್ಳೆ ಕೆಲಸ ಮಾಡಿದ್ರು ಕೂಡ ಜನಗಳು ನಿಮ್ಗೆ ಶಾಪ ಹಾಕ್ತಾರೆ, ಕೆಟ್ಟ ಕೆಲಸ ಮಾಡಿದ್ರು ಜನಗಳು ಶಾಪ ಹಾಕ್ತಾರೆ. ಸೊ ಈ ರೀತಿಯಾಗಿ ನಾವು ಏನೇ ಕರ್ಮಗಳನ್ನು ಮಾಡಿದ್ರು ನಮಗೆ ಕರ್ಮ ಫಲ ಅನಿವಾರ್ಯ. ಆದರೆ ಭಗವಂತನಲ್ಲಿ ಶರಣಾಗತರಾಗುವುದರಿಂದ ನಾವು ಏನಾಗುತ್ತೆ, ಆ ಕರ್ಮ ಫಲಗಳ ಪರಿಣಾಮವನ್ನು ಕೃಷ್ಣ ತೆಗೆದು ಹಾಕುತ್ತಾನೆ. ಸೊ ಉದಾಹರಣೆಗೆ ಈಗ ಇನ್ನೊಂದು ಉದಾಹರಣೆ ತಗೊಳ್ಬೇಕಂದ್ರೆ, ಇದು ನಾನು ಸಣ್ಣ ನಮ್ಮ ಲೆವೆಲಿನ ಉದಾಹರಣೆ ತಗೊಂಡಿದ್ದೆ. ಕೃಷ್ಣನ ಲೆವೆಲಿನ ಉದಾಹರಣೆ ಅಂದ್ರೆ ಅರ್ಜುನನ ಲೆವೆಲಿನ ಉದಾಹರಣೆ ನಾವು ತಗೊಳ್ಳೋದಾದ್ರೆ ಏನಾಗುತ್ತೆ, ಅರ್ಜುನ ಏನ್ ಮಾಡ್ತಾನೆ, ಮೊದಲು ಇದು ಎಷ್ಟು ಜನಗಳನ್ನೆಲ್ಲ ಸಾಯ್ಬೇಕು, ಬಂಧು ಮಿತ್ರರನ್ನೆಲ್ಲ ಸಾಯಿಸ್ಬೇಕು, ನನ್ನ ಪಿತೃಗಳನ್ನೆಲ್ಲ ಸಾಯಿಸ್ಬೇಕು, ಪಿತಾಮಹರು, ಗುರು, ದ್ರೋಣರು ಇಂಥವ್ರನ್ನೆಲ್ಲ ನಾನು ಸಾಯಿಸ್ಬೇಕಲ್ಲ, ಹೇಗೆ ನನ್ಗೆ ಇದರಿಂದ ಪಾಪ ಬರುತ್ತೆ. ಇದರಿಂದ ಎಷ್ಟೋ 4 ರೀತಿಯ ಪಾಪಗಳ ಬಗ್ಗೆ ಒಂದು 1ನೇ ಅಧ್ಯಾಯದಲ್ಲಿ 2ನೇ ಅಧ್ಯಾಯದಲ್ಲಿ ಅರ್ಜುನ ಮಾತಾಡ್ತಾನೆ. ಅದೆಲ್ಲ ನಮ್ಗೆಲ್ಲ ತಿಳಿದಿರೋ ವಿಷಯ. ಸೊ ಎಲ್ಲ ವಂಶ ಇದೆಲ್ಲ ನಾಶ ಆಗುತ್ತೆ, ವಂಶ ಕುಲ ನಾಶ ಆಗುತ್ತೆ, ಆಮೇಲೆ ಕುಲ ಧರ್ಮಗಳು ನಾಶವಾಗುತ್ತೆ, ಪಿಂಡ ಪ್ರದಾನ ಮಾಡೋರು ಯಾರು ಇದಿಲ್ಲ, ಪಿಂಡದಾನ ಮಾಡೋರು ಯಾರು ಇದಿಲ್ಲ. ಅದರಿಂದ ಪಿತೃಗಳೆಲ್ಲ ನರಕಲೋಕದಲ್ಲಿ ಹೋಗ್ತಾರೆ, ಅವರಿಗೆ ಮುಕ್ತಿಯೇ ಇಲ್ಲ. ಇದೆಲ್ಲ ಪಾಪಗಳಾಗ್ತವೆ. ಸೊ ಅದರಿಂದ ಕೃಷ್ಣ ಹೇಳ್ತಾನೆ, ನಾನು ಹೇಳ್ತಾ ಇದ್ದೀನಿ ಯುದ್ಧ ಮಾಡು, ಯಾವ ಪಾಪಗಳು, ಆ ಎಲ್ಲ ಪಾಪಗಳನ್ನು ನನ್ನ ಭರವಸೆ ಇದು, ನಾನು ತಗೊಳ್ತಾ ಇದ್ದೀನಿ. ಆ ಪಾಪಗಳ ಕರ್ಮ ಫಲಗಳೇನಿದೆ ಅದು ನಾನು ತೆಗೆದುಹಾಕ್ತೇನೆ, ನೀನು ಯುದ್ಧ ಮಾಡುವಂತೆ. ಸೊ ಈ ರೀತಿಯಾಗಿ ನಾವು ಇದು ಭಗವಂತನಲ್ಲಿ ಶರಣಾಗಿ ನಾವು ಭಕ್ತಿ ಯೋಗದಲ್ಲಿ ಯಾವಾಗ ನಾವು ಅರ್ಜುನ ಏನ್ ಮಾಡಿದ್ದು, ಭಗವಂತನಲ್ಲಿ ಕೊನೆಗೆ ಭಕ್ತಿಯನ್ನು ತೋರಿಸ್ತಾನೆ. 18 ಅಧ್ಯಾಯ ಮುಗಿದಾಗ ಹೇಳ್ತಾನೆ, ನೀನು ಭಗವಂತ ನಿನ್ನ ವಚನಂ ಕರಿಷ್ಯ ವಚನಂ ತವ ಅಂದ್ಬಿಟ್ಟು, ಭಗವಂತ ನೀನು ಏನ್ ಹೇಳ್ತೀಯ ಅದನ್ನ ನಾನು ಮಾಡ್ತೀನಿ, ನಾನು ಇವಾಗ ಅದರಲ್ಲಿ ನನಗೆ ಶ್ರೇಯಸ್ಸು ಅಂತ ನಂಗೆ ಗೊತ್ತಾಗಿದೆ ಅಂತ ಹೇಳ್ತಾನೆ. ಸೊ ಅಂದ್ಬಿಟ್ಟು ಅಲ್ಲಿಂದ ಅವನು ಭಗವಂತನ ಧ್ಯಾನ ಮಾಡ್ತಾ ಇರ್ತಾನೆ, ಯುದ್ಧ ಮಾಡ್ತಾ ಇರ್ತಾನೆ. ಸೊ ಈ ರೀತಿಯಾಗಿ ಅವನು ಕೊನೆಗೆ ಭಗವಂತ 11ನೇ ಅಧ್ಯಾಯದಲ್ಲಿ ಯುದ್ಧದ ಒಂದು ಪರಿಣಾಮವನ್ನು ಕೂಡ ಅರ್ಜುನನಿಗೆ ಚೆನ್ನಾಗಿ ತೋರಿಸ್ಬಿಟ್ಟಿರ್ತಾನೆ. ಸೊ ಎಲ್ಲ ಯುದ್ಧದಲ್ಲಿ ಎಲ್ಲರೂ ಸಾಯ್ತಾರೆ, ಯಾರೂ ಹೋಗೋದಿಲ್ಲ, ಕೇವಲ 5 ಜನ ಪಾಂಡವರು ಮಾತ್ರ ಯುದ್ಧ ಭೂಮಿಯಿಂದ ಹೋಗ್ತಾರೆ. 18 ಅಕ್ಷಾಯಿಣಿ ಸೈನ್ಯದಲ್ಲಿ 18 ಅಕ್ಷಾಯಿಣಿ ಸೈನ್ಯ ಅಂದ್ರೆ ಸುಮಾರು ಈಗಿನ ಲೆಕ್ಕದಲ್ಲಿ 82 ಕೋಟಿ ಜನಗಳು, ಅಂದ್ರೆ 82 ಕೋಟಿ ಸೈನಿಕರು, ಅಂದ್ರೆ ಘಟಾನುಘಟಿ ಸೈನಿಕರು. ಮತ್ತೆ ಇವರೆಲ್ಲ ಇರ್ತಾರೆ ಅದರಲ್ಲಿ, ಭೀಷ್ಮ ಪಿತಾಮಹರಂತ ಸೈನಿಕರು ಕೂಡ ಇರ್ತಾರೆ, ಅವರು ಕೂಡ ಇರ್ತಾರೆ. ಯಾರೂ ಹೋಗೋದಿಲ್ಲ ಹಿಂದೆಗಡಕ್ಕೆ. ಸೊ ಕೇವಲ 5 ಪಾಂಡವರು ಮಾತ್ರ ಯುದ್ಧ ಭೂಮಿಯನ್ನು ಬಿಟ್ಟು ಹಿಂದಿರುಗಿ ಹೋಗ್ತಾರೆ ಅವರ ಮನೆಗಳಿಗೆ, ಮಿಕ್ಕಿದವ್ರು ಯಾರು ಹೋಗೋದಿಲ್ಲ ಅಂತ ಹೇಳ್ತಾನೆ.
ಸೊ ಈ ರೀತಿಯಾಗಿ ಈ ಶ್ಲೋಕದಿಂದ ನಾವು ಏನ್ ತಿಳ್ಕೊಬೇಕಂದ್ರೆ, ನಾನು ಪಾಪಿ, ನಾನು ಅಧಮ, ನಾನು ಭ್ರಮೆಯಲ್ಲಿದ್ದೀನಿ, ಇದೆಲ್ಲ ಕಣ್ಣೀರಿಟ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೃಷ್ಣನೇ ನಮ್ಮ ಪಾಲನೆ ಮಾಡುತ್ತಾನೆ. ಏನ್ ನಾವು ಮಾಡ್ಬೇಕಾಗಿರೋದು, ನಾವು ಶರಣಾಗ್ಬೇಕಷ್ಟೇ. ಇದು ಭಗವಂತನ ಪೂರ್ಣ ಭರವಸೆ. ಇದು ಭಗವಂತನ ನಂಬಿದರೆ ಭಯವಿಲ್ಲ. ಇದು ಇದು ಹರಿ ಠಾಕೂರರ ಹರಿದಾಸರು ಏನ್ ಹೇಳ್ತಾರೆ, ನಮ್ಮ ಪುರಂದರದಾಸರು ಕೂಡ ಅದೇ ಹೇಳ್ತಾರೆ, ಕೃಷ್ಣನನ್ನು ನಂಬಿದರೆ ಭಯವಿಲ್ಲ ಅಂತ ಹೇಳಿ. ಭಗವಂತನ ನಂಬಿದರೆ ಅವ್ರ ಕೀರ್ತನೆಗಳನ್ನ ನಾವು ನೋಡಿರ್ಬೋದು, ಪುರಂದರದಾಸ ಕೀರ್ತನೆ. ಅದರಲ್ಲಿ ಕೂಡ ಭಗವಂತನ ಬಗ್ಗೆ ಅವ್ರು ಇದೇ ಹೇಳ್ತಾರೆ, ಕೃಷ್ಣನನ್ನು ನಂಬಿದರೆ ಭಯವಿಲ್ಲ ಅಂದ್ಬಿಟ್ಟು. ಅದೇ ರೀತಿ ಶರಣಾಗತಿಯ ಮೂಲಕ ಮಾತ್ರ ನಮ್ಗೆ ಭಗವಂತನಲ್ಲಿ ಧಾಮಕ್ಕೆ ಪ್ರವೇಶಿಸಲಿಕ್ಕೆ ಸಾಧ್ಯ. ಎಲ್ಲಿವರೆಗೂ ಭಗವಂತನ ಧಾಮಕ್ಕೆ ನಾವು ಪ್ರವೇಶಿಸುವುದಿಲ್ಲವೋ ಅಲ್ಲಿಯವರೆಗೂ ನಮಗೆ ಸರಿಯಾದ ಮುಕ್ತಿ, ಅಂದ್ರೆ ಜೀವನ್ಮರಣದ ಮುಕ್ತಿಯಿಂದ, ಜೀವನ್ಮುಕ್ತ ಚಕ್ರದಿಂದ ಮುಕ್ತಿ ಪಡಲಿಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಮ ಬದುಕಿನಲ್ಲಿ ಶಾಂತಿ ಕೇವಲ ಭಕ್ತಿ ಅನ್ನು ನಾವು ಪರಮ ಗುರಿಯನ್ನಾಗಿ ಮಾಡಿಕೊಂಡಾಗ ಮಾತ್ರ ಈ ಶಾಂತಿ ಸಿಗ್ಲಿಕ್ಕೆ ಸಾಧ್ಯ. ಸೊ ಈ ಶ್ಲೋಕದಲ್ಲಿ ನಾವು ಏನ್ ತಿಳ್ಕೊಂಡ್ವಿ, ಇವಾಗ ಇಷ್ಟು ನಾವು ಮಾತಾಡಿದ್ವಲ್ಲ, ಯಾರಾದ್ರೂ ಏನಾದ್ರು ಒಂದು ಸಮರೈಸ್ ಮಾಡ್ತೀರಾ? ಹ್ಯಾಂಡ್ ರೈಸ್ ಮಾಡಿರೋರು ಯಾರಾದ್ರು? ಗೀತಾ ಮಾತಾಜಿ, ಅಶ್ವಿನಿ ಮಾತಾಜಿ, ಮಿಕ್ಕದವ್ರು ಯಾರಾದ್ರು ಸಮರೈಸ್ ಮಾಡ್ತಾರೆ? ಇವಾಗ ನಾವು ಏನ್ ತಿಳ್ಕೊಂಡ್ವಿ ಇವತ್ತಿನ ಶ್ಲೋಕದಲ್ಲಿ, 11ನೇ ಶ್ಲೋಕದಲ್ಲಿ? ಹರೇ ಕೃಷ್ಣ ಪ್ರಭುಜಿ, ಪ್ರಯತ್ನ ಪಡ್ತೇನೆ ಪ್ರಭುಜಿ. ಹೇಳಿ, ಪ್ರಯತ್ನ ಅಂದ್ರೆ ಮಾಡಿ. ಭಗವಂತ ಹೇಳಿದಾನೆ ಅಂದ್ರೆ ನಾವೆಲ್ಲ ಭಗವಂತನ ವಿಭಿನ್ನ ಅಂಶಗಳು ಏನು ಅಂತೀವಿ, ನಾವೆಲ್ಲ ಅವನ ಸೇವಕರು. ನಾವು ಸೇವೆ ಮಾಡೋದ್ರಿಂದ ಅವನಿಗೇನು ಪ್ರಯೋಜನ ಇಲ್ಲ. ನಾವು ಸೇವೆ ಮಾಡೋದ್ರಿಂದ ಇಲ್ಲಿ ಅಂದ್ರೆ ಆ ಒಂದು ದರ್ಪಣದ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ನಮ್ಮ ಶರೀರಕ್ಕೆ ನಾವು ಅಲಂಕಾರ ಮಾಡಿ ನೋಡಿದ್ರೆ ಆ ದರ್ಪಣದಲ್ಲಿ ಪ್ರತಿಬಿಂಬಕ್ಕೆ ಅಲಂಕಾರ ಕಾಣುತ್ತೆ. ಅದೇ ರೀತಿ ನಾವು ಸೇವೆ ಮಾಡೋದ್ರಿಂದ ನಮಗೆ ಒಳ್ಳೆ ಫಲ ಸಿಗುತ್ತೆ ಹೊರತು ಅದರಿಂದ ಭಗವಂತನಿಗೆ ಏನು ಪ್ರಯೋಜನ ಇಲ್ಲ. ಭಗವಂತನಿಗೆ ಖುಷಿ ಏನು ಅಂತ ಹೇಳಿದ್ರೆ ನಾವು ಮತ್ತೆ ಮರಳಿ ಮನೆಗೆ ಹೋಗ್ತೀವಿ. ಅದಕ್ಕೆ ಹೇಳಿದಾರಲ್ವಾ, ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ ಹೇಳ್ಬಿಟ್ಟು. ಇದು ಶಾಶ್ವತ ಧಾಮ ದಾಸರು ಅಲ್ಲ. ಹೇಳಿದ್ದಾರೆ, ಹೌದು, ದಾಸರು ಅಲ್ಲಿದೆ ಹೇಳಿದ್ದಾರೆ. ನಮ್ಮ ಮನೆ. ಹೌದು, ನಾವು ಈ 84 ಲಕ್ಷ ಯೋನಿಗಳ ಮಧ್ಯೆ ಜನನ ಮಾಡ್ಬಿಟ್ಟು ಕೊನೆಗೆ ಸಿಕ್ಕುವಂತಹ ಈ ಮನುಷ್ಯ ಜನ್ಮ ಏನಿದೆ ಇದು ಮುಕ್ತಿ ಪಡಿಲಿಕ್ಕೆ ಆಗಿ. ಆದ್ರೆ ನಾವು ಈ ಪ್ರಕೃತಿಯ ಗುಣಗಳಿಗೆ ಅಧೀನರಾಗಿ ಎಲ್ಲೋ ಒಂದ್ ಕಡೆ ಮರ್ತು ಬಿಡ್ತೀವಿ. ಅದಕ್ಕೆ ಭಗವಂತ ಪರಮಾತ್ಮ ಸ್ವರೂಪವಾಗಿ ನಮ್ಮ ಆತ್ಮದಲ್ಲಿ ನಮಗೆ ಅಂತರ್ಯಾಮಿಯಾಗಿ ಸದಾ ದಾರಿ ತೋರಿಸ್ತಾ ಇರ್ತಾನೆ. ನಾವು ಆದ್ರೆ ಅಲ್ಪ ಪ್ರಮಾಣದ ಒಂದು ಸ್ವಾತಂತ್ರ್ಯದಿಂದ ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳಲ್ಲ. ಅದನ್ನ ಇಲ್ಲಿ ಒಳ್ಳೆ ಉದಾಹರಣೆಯಿಂದ ಹೇಳಿದ್ದಾರೆ. ಅಂದ್ರೆ ಆ ಒಂದು ದರ್ಪಣದ ಅಲಂಕಾರ, ಈ ಸೇವೆ ಮಾಡೋದ್ರಿಂದ ನಮಗೆ ಲಾಭ ಹೊರತು ಭಗವಂತನಿಗೆ ಅಲ್ಲ. ಭಗವಂತ ಎಲ್ಲದರ ಪಿತ್ತ, ಮೂಲ ಬೀಜ ಅಂತ ಹೇಳ್ತೀವಿ. ಸೊ ತಂದೆ ಮರಳಿ ಮಕ್ಕಳನ್ನು ಮನೆಗೆ ಕರೀತಾನೆ, ಅದಕ್ಕೆ ಬೇಕಾದ ದಾರಿಯನ್ನು ನಮಗೆ ತೋರಿಸ್ತಾ ಇದ್ದಾನೆ ಭಗವಂತ. ಅದೇ ರೀತಿ ಪ್ರಭುಜಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಅಂದ್ರೆ ಭಕ್ತಿ ಮಾಡು ಅಂದ್ರೆ ಇವಾಗ 18 ಅಧ್ಯಾಯಗಳು 700 ಶ್ಲೋಕ ಭಗವದ್ಗೀತೆಯಲ್ಲಿ ತುಂಬಾ ಹೇಳ್ಕೊಟ್ಟಿದ್ದಾರೆ. ಯೋಗ ಅಂತ ಹೇಳ್ತಾರೆ. ಯೋಗ ಏನು? ಯೋಗ ಕನೆಕ್ಟಿಂಗ್ ಟು ದ ಲೋರ್ಡ್. ಯಾವ ರೀತಿ ಆತ್ಮ ಪರಮಾತ್ಮನನ್ನು ಸಂಪರ್ಕಿಸಬಹುದು, ಹಲವಾರು ದಾರಿಗಳನ್ನ ಹೇಳ್ಕೊಟ್ಟಿದ್ದಾರೆ. ಎಲ್ಲ ಹೇಳ್ಬಿಟ್ಟು ಭಗವಂತ ಹೇಳ್ತಾನೆ, ಏನು ಹರಸಾಹಸ ಪಡ್ಬೇಡ, ಸರ್ಕಸ್ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ, ನೀನು ಭಕ್ತಿ ಮಾಡು, ಭಕ್ತಿ ಯೋಗ ಮಾಡು ಅಂತ ಹೇಳಿದಾನೆ. ಅದು ಅದಕ್ಕೆ ಭಕ್ತಿ ಯೋಗ ಮಾಡೋದನ್ನ ಎಷ್ಟು ಸುಲಭ ಅಂತ ಹೇಳಿದಾನೆ. ಕೇವಲ ಹರಿನಾಮ ಹೌದು, ಸಂಕೀರ್ತನೆ ಮಾಡೋದಷ್ಟೇ, ಹೌದು, ಬೇರೆ ಇನ್ನೇನು ಅತ್ಯಂತ ಮಾಡ್ಬೇಕಾಗಿಲ್ಲ. ಸುಲಭ ವಿಧಾನ. ಹೌದು, ಅತ್ಯಂತ ಸುಲಭ ವಿಧಾನ ಅಂತ ಹೇಳಿದಾನೆ. ನೀನು ಭಕ್ತಿ ಮಾಡಲ್ಲ ಹೇಳಲಿಕ್ಕೆ ಯಾವ ದಾರಿ ಇಲ್ಲ. ಪ್ರಭುಜಿ ಹೇಳಿದಾಗೆ ಪತ್ರಂ ಪುಷ್ಪಂ ಫಲಂ ತೋಯಂ, ಮನೆಯ ಮುಂದೆ ಒಂದು ಅಂಗಳ ಇದ್ದೇ ಇರುತ್ತೆ. ಇವಾಗ ಭಾರತದಲ್ಲಿ ಯಾರಿಗೂ ಒಂದಿಷ್ಟು ಭೂಮಿ ಇಲ್ಲದವರು ಯಾರು ಇಲ್ಲ, ಅದ್ರ ಮುಂದೆ ಒಂದು ಗಿಡದಲ್ಲಿ ಹೂ ಆಗಿ ಆಗತ್ತೆ. ತೋಯಂ ಅಂತ ಹೇಳಿದ್ರೆ ನೀರಿಲ್ಲದೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ತುಳಸಿ ದಳವನ್ನ ಹಾಕಿ ಕೃಷ್ಣ ಅರ್ಪಣ ವಸ್ತು ಅಂತ ಹೇಳಿ, ಅಲ್ಲಿ ಬೇಕಾಗಿರೋದು ಒಂದೇ, ಭಕ್ತಿ ಮುಖ್ಯ. ಅಲ್ಲಿ ನಿಷ್ಕಲ್ಮಶ ಪ್ರೇಮ ಭಾವ ಭಕ್ತಿ, ಅದು ಒಂದಿದ್ರೆ ನಮಗೆ ಭಕ್ತಿಯನ್ನು ಕೃಷ್ಣನನ್ನು ಹೋಲಿಸ್ಕೊಳ್ಳಿಕ್ಕೆ ಸಾಧ್ಯ. ಅದಕ್ಕೆ ಭಗವಂತ ಹೇಳಿರೋದ ಒಂದು 9ನೇ ಅಧ್ಯಾಯದಲ್ಲಿ ಶ್ಲೋಕ, ಅದು ಅಲ್ಲದೆ ಇನ್ನೊಂದು ಶ್ಲೋಕವನ್ನು ಕೂಡ 9ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ, ಮನ್ಮನಾಮವ ಬದ್ಭಕ್ತು ಮಧ್ಯಾಜಿ ಮಾವ್ ನಮಸ್ಕುರು ಅಂತ ಹೇಳಿ. ಯಾವ ರೀತಿ ಭಕ್ತಿ ಮಾಡ್ಬೋದು ಅಂದ್ರೆ, ಚಿಂತಿಸು, ನನ್ನಲ್ಲಿ ಮನಸ್ಸಿಡು, ನನ್ನ ಭಕ್ತನಾಗು ನೀನು, ಅಟ್ಲೀಸ್ಟ್ ನಮಸ್ಕಾರ ಮಾಡು ಅಂತ ಹೇಳಿ ಭಗವಂತ. ಎಷ್ಟು ಸುಲಭವಲ್ವಾ ನಮ್ಗೆ ಭಕ್ತಿ ಮಾಡ್ಲಿಕ್ಕೆ. ಆ ರೀತಿಯಲ್ಲಿ ಆ ಭಕ್ತಿ ಯಾವ ರೀತಿ ಮಾಡ್ಬೋದು ಅಂತ ಭಗವಂತ ನಮ್ಗೆ ಹೇಳ್ಕೊಡ್ತಾರೆ. ಎಲ್ಲ ಹೇಳ್ಬಿಟ್ಟು ಒಂದು ತುಂಬಾ ಪ್ರಮುಖವಾದ ಎಲ್ಲ ಅಂದ್ರೆ ಭಗವದ್ಗೀತೆ 18ನೇ ಅಧ್ಯಾಯದ ಎಲ್ಲ ಸಾರ ಅಂತ ಹೇಳಿದ್ರೆ, ರತ್ನ ಅಂತಾನೆ ಹೇಳ್ಬೇಕು ಆ ಒಂದು ಶ್ಲೋಕವನ್ನು. ಸರ್ವ ಧರ್ಮಾನ್ ಪರಿತ್ಯಜ್ಯ ಮಾಮೇಕ ಶರಣಂ ವ್ರಜ ಅಂತ ಹೇಳ್ತಾನೆ. ಅಂದ್ರೆ ಎಲ್ಲವನ್ನು ಬಿಟ್ಬಿಟ್ಟು ನನ್ನಲ್ಲಿ ಶರಣಾಗತರಾಗು. ಇಲ್ಲಿ ಅಂದ್ರೆ ಭಗವದ್ಗೀತೆಯ ಮೂಲ ಉದ್ದೇಶ ಅಂತ ಹೇಳಿದ್ರೆ, ನಾವು ಭಗವಂತನನ್ನು ತಿಳಿಲಿಕ್ಕೆ ಭಗವಂತ ಒಂದೇ ಒಂದು ಕಂಡೀಷನ್ ಹಾಕಿರೋದು. ಏನು ಆ ಕಂಡೀಷನ್ ಹೇಳಿದ್ರೆ, ಶರಣಾಗತನಾಗು. ಅದು ಒಂದೇ ಕಂಡೀಷನ್. ಆ ಕಂಡೀಷನ್ ಅಲ್ಲಿ ಇಡೀ ಭಗವದ್ಗೀತಾ ಜ್ಞಾನ ಇದೆ. ಗೀತಾ ಶಾದಕ್ಕೆ ಒಂದೇ ಒಂದು ಕಂಡೀಷನ್ ಅಪ್ಲಿಕೇಬಲ್ ಅಂತ ಹೇಳಿದ್ರೆ, ಶರಣಾಗತನಾಗೋದು ಅಷ್ಟೇ. ಅದೊಂದೇ ನಾವು ಮಾಡ್ಬೇಕಾಗಿರೋದು, ಬೇರೆ ಏನೂ ಮಾಡ್ಬೇಕಾಗಿಲ್ಲ. ಅದನ್ನ ಇಲ್ಲಿ ಹೇಳಿದ್ದಾರೆ ಒಟ್ಟಾಗಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ, ಹರಿ ಬೋಲ್. ಚೆನ್ನಾಗಿ ಹೇಳಿದ್ರಿ.
ಸೊ ಇನ್ನೂ ಒಂದು ಉದಾಹರಣೆ ನಾವು ತಗೊಳ್ಬೋದು ಅಂದ್ರೆ, ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ಡಾಕ್ಟರ್ ನಮ್ಗೆ ಔಷಧಿ ಕೊಡ್ತಾರೆ, ಬರ್ಕೊಡ್ತಾರೆ ಪ್ರಿಸ್ಕ್ರಿಪ್ಷನ್. ಅದರಿಂದ ವೈದ್ಯನಿಗೇನು ಲಾಭ ಇಲ್ಲ. ನಾವು ಅದನ್ನ ತಗೊಂಡ್ರೆ ನಮ್ಮ ಜೀವನ ಒಂದು ಉದ್ಧಾರ ಆಗುತ್ತೆ, ನಮ್ಮ ಒಂದು ಕಾಯಿಲೆಯಿಂದ ಗುಣವಾಗುತ್ತೆ, ನಾವು ನಿರೋಗಿಗಳಾಗ್ತೇವೆ. ಅದು ವೈದ್ಯನಿಗೇನು ಲಾಭ ಇಲ್ಲ ಅಲ್ವಾ? ಅದೇ ರೀತಿ ನಮ್ಮ ಸ್ಕೂಲಲ್ಲಿ ಟೀಚರ್ ಹೇಳ್ತಾ ಇದ್ರು, ನಾವು 1ನೇ ತರಗತಿಯಿಂದ 2ನೇ ತರಗತಿ, 2ನೇ ತರಗತಿ, ಮುಂದಿನ ತರಗತಿಗೆ ನಾವು ಹೋದ್ರೆ, ಅಂದ್ರೆ ಮುಂದಿನ ಕ್ಲಾಸ್ಗೆ ಪ್ರಮೋಷನ್ ಆದ್ರೆ ನಮಗೆ ಅವ್ರಿಗೆ ಸಂತೋಷ ಆಗುತ್ತೆ. ಅವ್ರಿಗೆ ಬೇರೆ ಏನಿಲ್ಲ, ಅವ್ರಿಗೆ ಸಂಬಳ ಬರೋದು ಬರ್ತಾನೆ ಇರುತ್ತೆ. ಸೊ ಅವ್ರಿಗೆ ಏನು ಸಂತೋಷ, ನಾವು ಮುಂದಿನ ತರಗತಿಗೆ ಹೋಗಿದ್ದೀವಿ ಅಂತ ಹೇಳಿಬಿಟ್ಟು. ಸೊ ಅದು ಸಂತೋಷ ಅವರಿಗೆ. ಅದೇ ರೀತಿ ಭಗವಂತನಿಗೆ ನಾವು ಭಕ್ತಿಯನ್ನು ಮಾಡಿದಾಗ, ಇವನು ಕೊನೆಗಾದ್ರೂ ಈ ಅಧಮಲೋಕದ ಒಂದು ಕಷ್ಟ ಸುಖವನ್ನು ಅರ್ಥ ಮಾಡಿಕೊಂಡಿದ್ದಾನೆ, ಈಗಾಗ್ಲೂ ಹಿಂದೆ ಬರಲಿಕ್ಕೆ ತಯಾರಾಗಿದ್ದಾನೆ ಅನ್ನೋದೊಂದು ಅವನಿಗೆ ಗೊತ್ತಾಗುತ್ತೆ. ಸೊ ಇದು ಶರಣಾಗತಿ ಆದವರ ಪರಿಸ್ಥಿತಿ. ಶರಣಾಗತಿ ಆಗದೇ ಇರುವವರ ಪರಿಸ್ಥಿತಿ ಅದರ ಬಗ್ಗೆನೂ ಭಗವಂತ ಈ ಶ್ಲೋಕದಲ್ಲಿ ನಾವು ಭಗವದ್ಗೀತೆಯಲ್ಲಿ ನೋಡ್ಬೋದು. ನಮಾಂ ದುಷ್ಕೃತಿನೋ ಮೂಢ ಪ್ರಪದ್ಯಂತೆ ನರಾಧಮಾಃ ಮಾಯೆಯ ಅಪಹೃತ ಜ್ಞಾನ ಆಸುರಂ ಭಾವಮಾಶ್ರಿತ. ಇದು ಒಂದು ಶ್ಲೋಕ ಭಗವಂತ ಹೇಳ್ತಾನೆ. ಸೊ ಯಾರು ಮೂಢರಿರ್ತಾರೆ, ಪಾಪ ಕರ್ಮಗಳಲ್ಲಿ ಇರ್ತಾರೆ, ಅವರು ಮಾನವ ಜನ್ಮದಲ್ಲಿ ಅತ್ಯಂತ ಕೀಳ ಜನರು. ಅವರು ಜ್ಞಾನವನ್ನು ಮಾಯೆಯನ್ನು ಜ್ಞಾನ ಇದೇನಿದೆ ಅವರದ್ದು, ಅವರ ಜ್ಞಾನವನ್ನು ಮಾಯೆ ಕಬಳಿಸಿ ಬಿಟ್ಟಿರುತ್ತೆ. ಸೊ ಆದ್ರಿಂದ ಅವರು ಆಸುರ ಭಾವವನ್ನು ತೆಗೆಸ್ಕೊಂಡು ಆಸುರ ಭಾವದಲ್ಲಿರ್ತಾರೆ, ಮತ್ತೆ ನನಗೆ ಎಂದಿಗೂ ಶರಣಾಗುವುದಿಲ್ಲ ಅವರು. ಈ ಶ್ಲೋಕದಲ್ಲಿ ಕೂಡ ಭಗವಂತ ಉದಾಹರಣೆ ಕೊಟ್ಟಿದ್ದಾನೆ. ನಾವು ಉದಾಹರಣೆಗಳು ತಗೊಳ್ಬಹುದು. ಅಂದ್ರೆ ಈ ಕುಟಿಲ ರಾಜಕಾರಣಿಗಳು, ಈ ವಿಜ್ಞಾನಿಗಳು ಅಂದ್ರೆ ಏಕಪಕ್ಷೀಯ ವಿಜ್ಞಾನಿಗಳು. ಅಂದ್ರೆ ಅವ್ರಿಗೆ ಸ್ವಲ್ಪ ಈ ದುಡ್ಡೆಲ್ಲ ಸಿಗುತ್ತೆ. ಆ ದುಡ್ಡು ಪ್ರಕಾರ ಯಾವ ಸಂಸ್ಥೆಗಳು ದುಡ್ಡು ಕೊಡ್ತಾರೋ ಆ ಸಂಸ್ಥೆಗಳಿಗೆ ಅನುಕೂಲವಾಗಿ ಆಗುವಾಗೆ ಅವರು ರಿಸರ್ಚ್ ಪೇಪರ್ ಬರೀತಾರೆ. ಸೊ ಇದು ಏಕಪಕ್ಷೀಯ ವಿಜ್ಞಾನಿಗಳು. ಮತ್ತು ಅಧಾರ್ಮಿಕ ತತ್ವಜ್ಞಾನಿಗಳು, ಇವರೆಲ್ಲ ಧರ್ಮವನ್ನು ಬಿಟ್ಟು ತಮ್ಮದೇ ಒಂದು ಧರ್ಮವನ್ನು ಮಾಡಿಕೊಂಡು, ಅದು ರೋಡಿಗೆ ಒಂದು ಧರ್ಮ ಮಾಡಿಕೊಂಡು ಅದ್ರ ಪೂರ್ವಕ ಹೇಳ್ತಾ ಇರ್ತಾರೆ. ಇದೇ ರೀತಿ ಮತ್ತು ಪಾಪಪೂರ್ಣ ಸಂಸ್ಕೃತಿಯ ಪ್ರಚಾರಕರು, ಇವೆಲ್ಲ ಒಂದು ಉದಾಹರಣೆ. ಇದು ಯಾರು ನರಾಧಮರು ಇವರೆಲ್ಲ. ಸೊ ಆಮೇಲೆ ಇನ್ನು ಮೂಢ ಅಂದ್ರೆ ಧನ ಪ್ರಾಪ್ತಿಗೆ ಮಾತ್ರ ತೊಡಗಿರುವವರು, ಕೇವಲ ಭೌತಿಕ ವಿಜ್ಞಾನವನ್ನು ಮಾತ್ರ ನಂಬುವವರು. ಅಂದ್ರೆ ನೀನು ಹೋಗಿ ಹೇಳಿರ್ಬೋದು, ಮೊನ್ನೆ ಯಾವುದೋ ಪೇಪರಲ್ಲಿ ಬಂದಿತ್ತು, ನ್ಯೂಸ್ ಅಲ್ಲಿ ಬಂದಿತ್ತು. ಸೊ ಅವನು ಯಾವುದೋ ಒಂದು ವಿಜ್ಞಾನಿ, ಜರ್ಮನಿಯ ವಿಜ್ಞಾನಿ, ಅದು ಯುರೋಪಿನ ವಿಜ್ಞಾನಿ, ದೊಡ್ಡ ಒಂದು ಫಾರ್ಮುಲಾ ಬರೆದು ಸುಮಾರು ಒಂದು ಸಾವಿರಾರು ಪುಟಗಳ ಒಂದು ಫಾರ್ಮುಲಾ ಬರೆದಿದ್ದಾನೆ, ಥೀರಮ್ ಬರೆದು ಅವನು ಕೊನೆಗೆ ಹೇಳಿದ್ದಾನೆ, ಇಟ್ ಇಸ್ ಪ್ರೂವನ್ ನೌ ಗಾಡ್ ಎಕ್ಸಿಸ್ಟ್. ಇದನ್ನು ಪ್ರೂವ್ ಮಾಡ್ಲಿಕ್ಕೆ ಗಾಡ್ ಎಕ್ಸಿಸ್ಟ್ ಅಂದ್ರೆ ನಮ್ಗೆ ಇಸ್ಕಾನಿಗೆ ಬಂದಿರೋ 1 ನಿಮಿಷದಲ್ಲಿ ಹೇಳ್ಕೊಡ್ತಿದ್ವಿ ಅವನಿಗೆ. ಅವನು ಎಷ್ಟೊಂದು ಅದ್ರ ಮೇಲೆ ಒಂದು PhD ತಗೊಂಡಿದ್ದ, ನೋಡಿ ಹೇಗಿದ್ದಾರೆ ಈಗ. ಸೊ ಈ ರೀತಿಯಾಗಿ ಇವರೆಲ್ಲ ಧರ್ಮದ ಮಹತ್ವವನ್ನು ಅರಿಯದವರು. ಧರ್ಮ ಅಂದ್ರೆ ಒಂದು ಸನಾತನ ಧರ್ಮ, ಅದು ಭಗವಂತನಿಂದ, ಅದಕ್ಕೆ ಆದಿ ಇಲ್ಲ, ಅಂತ್ಯವಿಲ್ಲ, ಅದಕ್ಕೆ ಅದನ್ನು ಸನಾತನ ಅಂತಾರೆ. ಸೊ ಆದಿ ಅಂತ್ಯವಿಲ್ಲದ ಧರ್ಮವನ್ನು ಕೇವಲ ಭಗವಂತ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ಸೊ ಅಂದ್ರೆ ಇಲ್ಲಿ ಇವರೆಲ್ಲ ಕಠಿಣ ಹೃದಯದ ಪಾಪಿಗಳು, ಧರ್ಮ ವಿರೋಧಿ ಪ್ರಚಾರಕರು, ಅಧಾರ್ಮಿಕ ಜೀವನ ನಡೆಸುವವರು. ಸೊ ಮತ್ತೆ ಇವರ ಬುದ್ಧಿ ವಿವೇಚನೆ ಎಂಬ ಭ್ರಮೆಯಲ್ಲಿರುವವರು, ಬೌದ್ಧಿಕ ವಿವೇಚನೆ ಎನ್ನುವ ಭ್ರಮೆಯಲ್ಲಿರುವವರು. ಅಂದ್ರೆ ಬುದ್ಧಿ ಜಾಸ್ತಿ ಅಂದ್ರೆ ಅವರೆಲ್ಲ ರಿಸರ್ಚ್ ಮಾಡೋರು ಎಲ್ಲ ಅದೇ ಗ್ರೇಟು ಅಂತ. ಸೊ ಇದೆಲ್ಲ ಅಧಾರ್ಮಿಕ ತತ್ವಗಳನ್ನು ಬೋಧಿಸುವ ಪ್ರಾಧ್ಯಾಪಕರು. ಸೊ ಇದೆಲ್ಲ ನಾವು ನೋಡಿದ್ದೇವೆ, ಇವೆಲ್ಲ ನೋಡಿದ್ದೇವೆ ನಾವು. ದೇವರನ್ನು ನಂಬದವರು, ಧರ್ಮ ವಿರೋಧಿಗಳು, ಅಕ್ರಮ ರಾಜಕಾರಿಗಳು, ಕ್ರೂರ ಹೃದಯದ ಶಕ್ತಿಶಾಲಿ ಜನಗಳು, ಈ ರೀತಿಯಾಗಿ. ಸೊ ಈ ರೀತಿಯ 4 ರೀತಿಯ ಜನಗಳು, ದುಷ್ಕೃತಿನಃ ಮೂಢಾಹ ನರಾಧಮ ಮಾಯಾಪ್ರತ ಜ್ಞಾನ ಆಸುರಿ ಭಾವಮಾಶ್ರಿತ, ಇವರು ಭಗವಂತನಲ್ಲಿ ಶರಣಾಗುವುದಿಲ್ಲ. ಇವರಿಗೆ ಯಾರಿಗೂ ಭಕ್ತಿ ಯೋಗದಲ್ಲಿ ಬುದ್ಧಿ ಬರೋದೇ ಇಲ್ಲ, ಭಕ್ತಿಯನ್ನು ಮಾಡಬೇಕು ಅಂದ್ರೆ. ಸೊ ನಾವು ಮಾಡಬೇಕಾಗಿರೋದ್ರೇನು, ನವವಿಧ ಭಕ್ತಿಗಳನ್ನು ಮಾಡಬೇಕು ಅಂತ ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ. ಅದರಲ್ಲಿ ಎಲ್ಲಕ್ಕಿಂತ ಮುಖ್ಯವಾದದ್ದು ಶುರುವಾಗೋದೇನು, ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಸೊ ಈ ಎಲ್ಲ ಸೇವೆಗಳಿಂದ ನಾವು ಭಗವಂತನಿಗೆ ಸುಲಭವಾಗಿ ನಮ್ಮ ಶರಣಾಗತಿಯನ್ನು ಮಾಡಬಹುದು. ಆದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಮಾಡಬೇಕಾಗಿರೋದು ಶ್ರವಣಂ ಮತ್ತು ಭಗವತ್ ಕೀರ್ತನೆ ಅಂದ್ರೆ ಸಂಕೀರ್ತನೆ, ಯಜ್ಞ, ಜಪವನ್ನು ಮಾಡುವುದು. ಇವೆರಡು ಮುಖ್ಯವಾಗಿ ಮಾಡುವುದರಿಂದ ನಾವು ಇದು ಮಾಡಬಹುದು. ಆಮೇಲೆ ಅದೇ ರೀತಿ ಇದು ಚೇತೋ ದರ್ಪಣ ಮಾರ್ಜನ ಬಗ್ಗೆ ಮಾತಾಡಿದ್ದಾರೆ. ಯಾರಾದ್ರೂ ಸಂಪೂರ್ಣವಾಗಿ ಶ್ಲೋಕ ಹೇಳ್ತೀರಾ? ಚೇತೋ ದರ್ಪಣ ಮಾರ್ಜನಂ ಹೇಳಿ. ಪಾಪಣಂ ಶ್ರೇಯ ಕೈರವ ಚಂದ್ರಿಕಾ ವಿತರಣಂ ವಿದ್ಯಾವಧುಭೂಷಣಂ ಆನಂದಾಂಬುಧಿವರ್ಧನಂ ಪ್ರತಿಪದಂ ಪೂರ್ಣಾಮೃತ ಸ್ವಾದನಂ ಸರ್ವಾತ್ಮ ಸಫಲಂ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ. ಹರೇ ಕೃಷ್ಣ. ಹರಿ ಬೋಲ್ ಮಾತಾಜಿ. ಇಲ್ಲಿ ಚೇತಃ ಅಂದ್ರೆ ಚೆನ್ನಾಗಿ ಹೇಳಿದ್ರಿ. ಇಲ್ಲಿ ಚೇತಃ ಅಂದ್ರೆ ಚಿತ್ತ ಅಂದ್ರೆ ನಮ್ಮ ಮನಸ್ಸು, ಅದನ್ನು ದರ್ಪಣ
ದರ್ಪಣ ಅಂದ್ರೆ ಕನ್ನಡಿಯಂತೆ ಶೋಧಿಸಿಕೊಳ್ಳುವ ಶಕ್ತಿ. ನಮ್ಮ ಮನಸ್ಸನ್ನು ನಾವು ಕನ್ನಡಿಯಂತೆ ಅದನ್ನು ಸ್ವಚ್ಛ ಮಾಡಬೇಕು. ಆದ್ರೆ ನಮ್ಮ ಮನಸ್ಸು ಅಹಂಕಾರ, ಲೋಭ, ಕ್ರೋಧ, ಮೋಹ ಇವುಗಳಿಂದ ಧೂಳಿಂದ ಕಪ್ಪಾಗಿರೋ ದರ್ಪಣದೇನಿದೆ ಅದನ್ನು ನಾವು ಆ ಮನಸ್ಸನ್ನು ಕ್ಲೀನ್ ಮಾಡಬೇಕು, ಸ್ವಚ್ಛ ಮಾಡಬೇಕು. ಶ್ರೀಕೃಷ್ಣನ ನಾಮ ಸಂಕೀರ್ತನೆ ಮಾಡೋದ್ರಿಂದ ಏನಾಗುತ್ತೆ, ಅದು ಈ ದರ್ಪಣ ಧೂಳು ತೊಳೆದು ಶುದ್ಧ ದರ್ಪಣವನ್ನು ಸ್ವಚ್ಛ ಮಾಡುತ್ತೆ. ಒಮ್ಮೆ ಮನಸ್ಸು ಅಂದ್ರೆ ದರ್ಪಣ ಶುದ್ಧವಾದರೆ ಭಗವಂತನ ನಿಜವಾದ ಸ್ವರೂಪವನ್ನು ನಾವು ನೋಡಬಹುದು. ಉದಾಹರಣೆಗೆ ನಾವು ಒಂದು ಫಿಲಮ್ ಅನ್ನು ನಾವು ಬಿಡ್ತೀವಲ್ಲ, ಇದು ಫಿಲಂ ನಾವು ಥಿಯೇಟರ್ಗೆ ಹೋದ್ರೆ ಫಿಲಂ ಹಾಕ್ತಾರೆ. ಆ ಫಿಲಂ ಹಾಕುವ ಕರ್ಟನ್ ಏನಿರುತ್ತೆ ಅದು ಸ್ವಚ್ಛವಾಗಿ ಬಿಳುಪಾಗಿರುತ್ತೆ. ಆ ಬಿಳುಪಾಗಿರೋ ಕರ್ಟನ್ ಬದಲು ಬೇರೆ ಯಾವುದೋ ಒಂದು ಗಲೀಜಾಗಿರೋ ಕರ್ಟನ್ ಹಾಕಿದ್ರೆ ನಮ್ಗೆ ಸರಿಯಾಗಿ ಚಿತ್ರ ಕಾಣಿಸೋದಿಲ್ಲ. ಸೊ ನಾವು ಭಗವಂತನನ್ನು ಸ್ಪಷ್ಟವಾಗಿ ನೋಡ್ಬೇಕು ಅಂದ್ರೆ ನಾವು ನಮ್ಮ ಮನಸ್ಸೆಂಬ ಒಂದು ದರ್ಪಣವನ್ನು ಸ್ವಚ್ಛ ಮಾಡ್ಕೊಳ್ಬೇಕು. ನಂತರ ಮುಂದಿನದು ಶಬ್ದ ಏನಂದ್ರೆ ಭವಮಹಾದಾವಾಗ್ನಿ ನಿರ್ವಾಪಣಂ. ಅಂದ್ರೆ ಇದರಿಂದ ಮಾಡುವುದೇನಂದ್ರೆ ಇದು ನಾವು ಯಾವಾಗ ದರ್ಪಣವನ್ನು ಸ್ವಚ್ಛ ಮಾಡ್ತೇವೆ, ಭವಸಾಗರದ ಅಗ್ನಿಯನ್ನು ಶಮನಗೊಳಿಸುತ್ತದೆ. ಅಂದ್ರೆ ಈ ಜಗತ್ತು ಸಂಸಾರ ದವಾನಲ ಮಹಾ ಅಗ್ನಿ, ನಾವು ಜನ್ಮ ಮರಣ ಚಕ್ರದಲ್ಲಿ ಬಂಧಿತರಾಗಿದ್ದೇವೆ. ಇದು ಭವಸಾಗರದ ಅಗ್ನಿಯನ್ನು ಶಮನಗೊಳಿಸುತ್ತದೆ. ಸೊ ಅದೇ ರೀತಿ ಈ ಭವಸಾಗರದ ಭಕ್ತಿಯನ್ನು ಭವಸಾಗರದ ಒಂದು ಧಗೆ ಅಂದ್ರೆ ಬೆಂಕಿಯನ್ನು ನಾವು ಕಡಿಮೆ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು, ಹರಿನಾಮವು ಸಂಸಾರ ಭಯವನ್ನು ಕಡಿಮೆ ಮಾಡುತ್ತದೆ. ದಾಸರು ಕೂಡ ಇದೇ ಹೇಳಿದ್ದಾರೆ. ಮತ್ತೆ ನಾವು ಮೊದಲೆಲ್ಲ ದಾಸರ ಪದಗಳನ್ನು ಕೇಳ್ತಾ ಇದ್ವಿ. ಈಗೆಲ್ಲ ಇಷ್ಟೆಲ್ಲ ನಾವು ಸುಮಾರು ಒಂದೆರಡು ವರ್ಷಗಳಿಂದ 3-4 ವರ್ಷಗಳಿಂದ ಈ ಭಗವದ್ಗೀತೆ ಎಲ್ಲ ಓದ್ತಾ ಇದ್ದೀವಿ. ಈಗ ನಾವು ಹರಿನಾಮ ದಾಸರ ಪದಗಳನ್ನು ನೋಡಿದ್ರೆ ಪ್ರತಿಯೊಂದು ಪದವು ನಮ್ಗೆ ಚೆನ್ನಾಗಿ ಅರ್ಥವಾಗುತ್ತೆ, ಅವ್ರು ಯಾಕೆ ಆ ತರ ಹೇಳಿದ್ದಾರೆ ಅಂದ್ಬಿಟ್ಟು. ಸೊ ಅದನ್ನ ಭಾಗವತರ ಏನು ಇದೆ ದಾಸರ ಪದಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೂ ಕೂಡ ನಾವು ಭಕ್ತಿಯನ್ನು ಮಾಡಬೇಕು. ಎಲ್ಲಿವರೆಗೂ ನಾವು ಭಕ್ತಿಯನ್ನು ಮಾಡೋದಿಲ್ವೋ ಆ ದಾಸರ ಪದಗಳು ಕೂಡ ನಮ್ಗೆ ಅರ್ಥವಾಗೋದಿಲ್ಲ. ಮುಂದಿನದು ಶ್ರೇಯ ಕೈರವ ಚಂದ್ರಿಕಾ ವಿತರಣಂ, ಅಂದ್ರೆ ಪರಮ ಶ್ರೇಯಸ್ಸನ್ನು ದಿವ್ಯ ಜ್ಯೋತಿ ನೀಡುವಂತೆ. ಸೊ ನೆಕ್ಸ್ಟ್ ಮುಂದಿರೋದೇನು, ಇದು ಕೈರವ ಅಂದ್ರೆ ಚಂದ್ರಕಾಂತಿ ಕೆಳಗೆ ಅರಳುವ ಶ್ವೇತ ಕಮಲ ಅಂತ ಅರ್ಥ. ಸೊ ಅದರಿಂದ ಭಗವಂತನ ನಾಮ ಸಂಕೀರ್ತನೆ ನಮ್ಮ ಜೀವನದಲ್ಲಿ ಈ ಚಂದ್ರನ ಬೆಳಕನ್ನು ಹರಡುತ್ತದೆ. ಇದು ಭಕ್ತಿ ಎಂಬ ಚಂದ್ರನ ಬೆಳಕನ್ನು ಹರಡುತ್ತದೆ. ವಿದ್ಯಾವಧು ಜೀವನಂ ಅಂದ್ರೆ ಭಕ್ತಿಯ ಜೀವಂತ ಶಕ್ತಿ. ವಿದ್ಯಾವಧು ಅಂದ್ರೆ ಪರಮಜ್ಞಾನ ಸ್ವರೂಪ, ಅಂದರೆ ಭಕ್ತಿ ಮತ್ತು ಪರಮಜ್ಞಾನ. ಸಂಕೀರ್ತನೆಯ ಭಕ್ತಿಯ ಜೀವಾಂಶ. ಅದರಿಂದ ನಾವು ಸಂಕೀರ್ತನೆಯನ್ನು ಮಾಡಬೇಕು. ಈ ರೀತಿಯಾಗಿ ಮುಂದಿನದು ನೋಡೋದಂದ್ರೆ ಆನಂದಾಂಬುದಿ ವರ್ತನಂ, ಅಂದ್ರೆ ಪರಮಾನಂದ ಸಾಗರವನ್ನು ಇದು ವಿಸ್ತಾರ ಮಾಡುತ್ತೆ ನಾವು ಈ ಸಂಕೀರ್ತನೆ ಮಾಡೋದ್ರಿಂದ. ಪ್ರತಿಪದಂ ಪೂರ್ಣಾಮೃತ ಸ್ವಾದನಂ, ಅಂದ್ರೆ ಪ್ರತಿ ಕ್ಷಣದಲ್ಲೂ ನಮಗೆ ಅಮೃತದ ರುಚಿ, ಅಂದ್ರೆ ಸ್ವಾದನಂ ಅಂದ್ರೆ ಆ ರುಚಿ ಸಿಗ್ತಾ ಇರುತ್ತೆ. ಪ್ರತಿ ಕ್ಷಣಕ್ಕೂ ನಮಗೆ ಅಮೃತದ ರುಚಿ ಸಿಗುತ್ತೆ ಈ ಸಂಕೀರ್ತನೆ ಮಾಡೋದ್ರಿಂದ. ಸರ್ವಾತ್ಮ ಸ್ನಪನಂ ಅಂದ್ರೆ ಸಮಸ್ತ ಆತ್ಮರ ಪರಮ ಶುದ್ಧೀಕರಣ, ಅಂದ್ರೆ ಎಲ್ಲ ಆತ್ಮಗಳ ಶುದ್ಧೀಕರಣ. ಅಂದ್ರೆ ಎಲ್ಲ ಕನ್ನಡಿಗಳು, ಆತ್ಮಗಳು ಅಂದ್ರೆ ಮನಸ್ಸುಗಳು, ಇವೆಲ್ಲ ಕನ್ನಡಿಗಳು ಶುದ್ಧೀಕರಣವಾಗುತ್ತೆ. ಸರ್ವಾತ್ಮ ಸ್ನಪನಂ ಪರಂ ವಿಜಯತಿ. ಕೊನೆಯ ಮಾತು ಇಲ್ಲಿ ಶ್ರೀ ಹೇಳ್ತಾರೆ, ಈ ಜಪ ಮಾಡುವುದರ ಮೂಲಕ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ. ಈ ಶ್ರೀಲ ಪ್ರಭುಪಾದ ಚೈತನ್ಯ ಮಹಾಪ್ರಭುಗಳು ಏನಿದ್ದಾರೆ ಪ್ರಪಂಚಕ್ಕೆ ಕೊಟ್ಟಿರುವ ಈ ಉಪದೇಶ ಏನಿದೆ, ಭಗವಂತನ ನಾಮವನ್ನು ಸಂಕೀರ್ತಿಸಿ ಪರಮಾನಂದವನ್ನು ಅನುಭವಿಸಿ. ಮತ್ತೆ ಈ ಜಪ ಮಾಡುವುದರ ಮೂಲಕ ನಮ್ಮ ಹೃದಯದ ಮಾಲಿನ್ಯ ತೊಲಗುತ್ತದೆ. ಸೊ ಸಾರಾಂಶ ಏನು ಅಂದ್ರೆ, ನಾವು ಕೇವಲ ಭಕ್ತಿ ಮೂಲಕ ನಾವು ಆತ್ಮತತ್ವವನ್ನು ಅರಿಲಿಕ್ಕೆ ಸಾಧ್ಯ. ಈ ಆತ್ಮತತ್ವವನ್ನು ಅರಿಲಿಕ್ಕೆ ಮೊದಲನೇ ಶಬ್ದ ಶ್ರವಣಂ ಕೀರ್ತನಂ. ಹರಿಕೃಷ್ಣ ಜಪವನ್ನು ಕೇಳುವುದು, ಭಾಗವತವನ್ನು ಕೇಳುವುದು, ಭಗವದ್ಗೀತೆಯನ್ನು ಮತ್ತೆ ಮತ್ತೆ ಕೇಳುವುದು, ಕೃಷ್ಣನ ಲೀಲೆಗಳನ್ನು ಕೇಳುವುದು, ಮತ್ತೆ ಹರಿನಾಮ ಸಂಕೀರ್ತನೆಯನ್ನು ಮಾಡುವುದರಿಂದ ನಮಗೆ ಚೇತೋ ದರ್ಪಣ ಸ್ವಚ್ಛವಾಗುತ್ತೆ ಮತ್ತು ನಾವು ಭಕ್ತಿಯನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಇಲ್ಲಿಗೆ ಇಂದಿನ ತರಗತಿಯನ್ನು ನಿಲ್ಲಿಸೋಣ. ಯಾರಿಗಾದ್ರೂ ಏನಾದರೂ ಪ್ರಶ್ನೆ ಇದೆಯಾ? ಹರೇ ಕೃಷ್ಣ.